मकरं पवनप्रियवासिनि हासरते शिखरि शिरोमणि तुङ्ग हिमालय शृङ्गनिजालय मध्यगते। ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ನಾವೊಂದು ವಿಶೇಷ ಕ್ಷೇತ್ರದಲ್ಲಿದ್ದೀವಿ, ಒಬ್ಬ ವಿಶೇಷ ವ್ಯಕ್ತಿಯ ಜೊತೆ ಇದ್ದೀವಿ. ಇವತ್ತು ನಾವು ಇರುವಂತಹದ್ದು ದಕ್ಷಿಣ ಕನ್ನಡದ ಅಯೋಧ್ಯೆ ಅಂತ ಹೇಳಿ ಕರೆಯಲ್ಪಡುವ ಶ್ರೀ ಕ್ಷೇತ್ರವಾದ ರಾಮ ಕ್ಷೇತ್ರದಲ್ಲಿ. ನಮ್ಮ ಜೊತೆ ಇರುವ ವಿಶೇಷ ವ್ಯಕ್ತಿ ಯಾರಂದರೆ ಇಲ್ಲಿಯ ಸ್ವಾಮೀಜಿ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ನಮ್ಮ ಜೊತೆ ಇದ್ದಾರೆ. ಇವರು ಯಾಕೆ ವಿಶೇಷ ಅನ್ನೋದು ನಿಮಗೆ ಅವ್ರ ಜೊತೆ ಮಾತಾಡುವಾಗ ಗೊತ್ತಾಗ್ತದೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮೊದಲನೇದಾಗಿ ನವರಾತ್ರಿ ಹಬ್ಬದ ನಿಮಗೂ ಶುಭಾಶಯಗಳು. ಇನ್ನು ಈ ಸ್ಥಳಕ್ಕೆ ಬಂದಾಗ ಏನೋ ಒಂದು ರೀತಿಯ ಖುಷಿ ಸಿಗ್ತದೆ. ಇಲ್ಲಿ ಒಂದು ಶಾಂತತೆ ಆಗಿರ್ಬೋದು, ಅಥವಾ ಇಲ್ಲಿ ಒಂದು ಪರಿಸರ ಆಗಿರ್ಬೋದು. ಈಗ ನವರಾತ್ರಿ ಸಂಭ್ರಮದಲ್ಲಿ ನಾವು ತುಂಬ ಜನ ಭಕ್ತಾದಿಗಳನ್ನು ಬರ್ತಿರೋದನ್ನು ಕೂಡ ನೋಡ್ತಿದ್ದೀವಿ. ಇಲ್ಲಿಯ ನವರಾತ್ರಿಯ ವಿಶೇಷತೆ ಬಗ್ಗೆ ಹೇಳ್ಬೋದಾ? ಜೈ ಶ್ರೀರಾಮ್. ರಾಮಕ್ಷೇತ್ರ ಎಂಬುದು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ಸೀತಾನ್ವೇಷಣೆಯನ್ನು ಮಾಡುತ್ತಾ ಬಂದಾಗ ಇದೊಂದು ಋಷಿ ಮುನಿಗಳ ತಪೋಭೂಮಿಯಂತೆ ಕಂಡುಬಂತು. ಆದ ಕಾರಣ ಒಂದು ದಿವಸ ಪರಮಾತ್ಮ ಇಲ್ಲೇ ಅನುಷ್ಠಾನ ಮಾಡಿರುವಂತೆ ನಮಗೆ ಸಂದೇಶ. ಅದೇ ಥರ ನಮ್ಮ ಕಲಿಯುಗದಲ್ಲಿ ವಜ್ರೇಶ್ವರಿ, ಗಣೇಶ್ವರಿ, ಅವಧೂತ ನಿತ್ಯಾನಂದರು ಅವರು ಕೂಡ ಪರಿವ್ರಾಜಕರಾಗಿದ್ದರು. ಅವರು ತಿರುಗಾಟದಲ್ಲಿ ಬಂದಾಗ ಈ ಭೂಮಿಯ ಚೈತನ್ಯಶೀಲತೆಯನ್ನು ಕಂಡು ಕೂಡ ಒಂದು ದಿವಸ ಇಲ್ಲಿ ತಪಸ್ಸು ಮಾಡಿದಂತೆ ಪ್ರತೀತಿ. ಆ ಎಲ್ಲ ಕಾರಣದಿಂದ ಈ ಒಂದು ಪುಣ್ಯಭೂಮಿ ಇವತ್ತು ಚೈತನ್ಯ ಭೂಮಿಯಾಗಿದೆ. ಭಕ್ತಾದಿಗಳನ್ನು ದೇಶ ವಿದೇಶಗಳಿಂದ ಆಕರ್ಷಣೆ ಮಾಡ್ತಾ ಇದೆ. ಅದೇ ಥರ ನವರಾತ್ರಿ ವಿಚಾರ ಹೇಳೋದಾದರೆ ಅದು ಗಂಟಾನುಗಟ್ಟಲೆ ದಿನಗಟ್ಟಲೆ ಮಾತಾಡ್ಬೋದು. ನವರಾತ್ರಿಯಿಂದ 9 ದಿವಸ ದುರ್ಗೆ ಬೇರೆ ಬೇರೆ ತನ್ನ ರೂಪದಿಂದ ಅವತಾರಗಳನ್ನು ತೆಕೊಂಡು ಬಂದು ಇಲ್ಲಿರ್ತಕ್ಕಂಥ ತಮೋಗುಣ ರಜೋಗುಣಗಳನ್ನು ನಾಶ ಮಾಡಿ ಸತ್ವಗುಣದಲ್ಲಿ ನೆಲೆ ನಿಂತಹ ಸಂದೇಶ. ಅದನ್ನು ನಾವು ಭಾಳ ಸತ್ಯಯುಗಕ್ಕೆ ಮತ್ತು ತ್ರೇತಾಯುಗ, ದ್ವಾಪರ ಯುಗ ಎಲ್ಲ ಯುಗಗಳಲ್ಲಿ ಅದರ ಇತಿಹಾಸವನ್ನು ಕಾಣ್ತೇವೆ. ಸತ್ಯಯುಗಕ್ಕೆ ಹೋದಾಗ ಅಲ್ಲಿ ಪ್ರಾರಂಭದಲ್ಲಿ ರಾಕ್ಷಸರು ಇರ್ತಾರೆ, ಎಲ್ಲ ಯುಗದಲ್ಲಿ ಕೂಡ ಇರ್ತದೆ. ಈಗ ನಾವು ಕಲಿಯುಗ ಅಂತ ಹೇಳ್ತೇವೆ, ಕೆಟ್ಟವರು ಅಂತೆ. ಪ್ರತಿಯೊಂದು ಯುಗದಲ್ಲಿ ಕೂಡ ಜನರ ಮನಸ್ಸಿನಲ್ಲಿ ತಮೋಗುಣ ರಜೋಗುಣ ನರ್ತನ ಆಡ್ತದೆ. ಆಗ ಅದರ ನಾಶಕ್ಕಾಗಿ ಸಾತ್ವಿಕ ಗುಣದಿಂದ ದೇವತೆಗಳು ಅವತಾರ ತಾಳಿ ಬರ್ತಾರೆ. ಅದರ ಪ್ರಕಾರ ಸತ್ಯಯುಗದಲ್ಲಿ ಅಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪನ ನಂತರ ಮತ್ತೆ ಮಹಿಷಾಸುರಾದಿಗಳು, ಚಂಡಮುಂಡರು, ಶುಂಭನಿಶುಂಭರು, ಧೂಮ್ರಾಕ್ಷ, ರಕ್ತಬೀಜ ಅನೇಕ ರಾಕ್ಷಸರು ಬಂದು ಇಲ್ಲಿ ತಾಳಲಾರದಂಥ ಒಂದು ಶಿಕ್ಷೆಯನ್ನು ಕೊಡ್ತಾರೆ. ಮನುಷ್ಯಲೋಕ, ಮರ್ತ್ಯಲೋಕ ಇರ್ಬೋದು, ದೇವಲೋಕ ಇರ್ಬೋದು, ಎಲ್ಲ ಲೋಕಗಳಲ್ಲಿ ಅವರ ಅಟ್ಟಹಾಸ ವಿಪರೀತ ಆಗ್ತದೆ. ಆಗ ದೇವತೆಗಳು ತಮ್ಮ ಶಕ್ತಿಯನ್ನು ಎಲ್ಲ ಕೇಂದ್ರೀಕರಿಸಿಕೊಂಡು ಜಗನ್ಮಾತೆಯ ಮೇಲೆ ತನ್ನ ಶಕ್ತಿಯನ್ನು ಇಡ್ತಾರೆ. ಜಗನ್ಮಾತೆ ಬಂದು ವಿಭಿನ್ನವಾದ ರೂಪದಿಂದ, ಅದು ಬೇರೆ ಬೇರೆ 9 ದಿವಸದಲ್ಲಿ ದುರ್ಗೆಯ ವಿಭಿನ್ನವಾದಂಥ ಅವತಾರಗಳಲ್ಲಿ ಈ ರಾಕ್ಷಸನ್ನು ಮಹಿಷಾಸುರ ಇರ್ಬೋದು, ಚಂಡಮುಂಡ ಇರ್ಬೋದು, ಶುಂಭನಿಶುಂಭರ ಇರ್ಬೋದು, ಇನ್ನೊಬ್ಬ ರಕ್ತಬೀಜ ಅಂತ ಇತ್ತು, ಅವನ ಒಂದು ಬಿಂದು ಬಿದ್ದರೆ ಸಾವಿರಾರು ರಾಕ್ಷಸರು ಹುಡ್ತಿದ್ರು. ಆಗ ರಕ್ತೇಶ್ವರಿ ಈ ಜಗತ್ತಿಗೆ ತನ್ನ ನಾಲಿಗೆಯನ್ನೇ ಬೀಸಿ ಅವರನ್ನು ಮರ್ದನ ಮಾಡ್ತದೆ. ಇದರ ತತ್ವಾರ್ಥ ಏನೆಂದರೆ, ಯಾವುದೇ ಒಂದು ಸಂದರ್ಭದಲ್ಲಿ ಕಾಲದಲ್ಲಿ ಕೆಟ್ಟದ್ದು ಅಂದರೆ ತಮೋಗುಣ ಉತ್ಪತ್ತಿಯಾದಾಗ ಅದರ ನಾಶಕ್ಕಾಗಿ ಸತ್ವಗುಣದ ಒಂದು ಮೂರ್ತಿ ಸಾಕಾರ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನವರಾತ್ರಿ ಹಬ್ಬವನ್ನು, ಅದು ಕಲ್ಕತ್ತಾ, ಅಸ್ಸಾಂ ಇರ್ಬೋದು, ಅಲ್ಲಿ ದುರ್ಗಾ ಪೂಜೆ, ದುರ್ಗೋತ್ಸವ ಅಂತ ಹೇಳ್ತಾರೆ. ಅದೇ ನಮ್ಮ ಕರ್ನಾಟಕದಲ್ಲಿ ಇವತ್ತು ದಸರಾ, ಮೈಸೂರು ದಸರಾ ಅಂದರೆ ಇದು ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಪ್ರತಿಯೊಂದು ಕಡೆಯಲ್ಲಿ ಮಂಗಳೂರು ಕುದ್ರೋಳಿ ಇರ್ಬೋದು, ಮಡಿಕೇರಿ ಇರ್ಬೋದು, ಇದೊಂದು ದೊಡ್ಡ ಒಂದು ಹಬ್ಬವಾಗಿ ಆಚರಿಸ್ತೇವೆ. ಇದನ್ನು ಇಂದಿನ ಕಾಲದಲ್ಲಿ ರಾಜರು ತಮ್ಮ ಗೆಲುವಿನ ಸಂಕೇತ ಆಗಿ ಮಾಡ್ತಿದ್ದಂತೆ. ವಿಜಯನಗರ ಸಾಮ್ರಾಜ್ಯ ರಾಜರು ತಮ್ಮ ಗೆಲುವಿನ ಸಂದೇಶವಾಗಿ, ಸಂಕೇತವಾಗಿ ಈ ದಸರಾವನ್ನು ಆಚರಿಸ್ತಾ ಇದ್ದರು. ಇನ್ನೂ ಇತಿಹಾಸದ ಕಡೆ ನಾವು ಹೋಗುವುದಾದರೆ, ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಪಾಂಡವರು ತಮ್ಮ ಎಲ್ಲ ಆಯುಧಗಳನ್ನು ಸಮಿ ವೃಕ್ಷದಲ್ಲಿ ಕಟ್ಟಿ ಅವರೆಲ್ಲ ವನವಾಸಕ್ಕೆ ಹೋಗ್ತಾರೆ. ಅದೇ ಥರ ಅಜ್ಞಾತವಾಸ, 1 ವರ್ಷ ಊರಿನಲ್ಲಿ ಇದ್ದು ಜನರಿಗೆ ಗುರುತು ಸಿಗದಾಗಿ ಅಜ್ಞಾತವಾಸವನ್ನು ಕೂಡ ಆಚರಿಸ್ತಾರೆ. ಈ ಸಂದರ್ಭ ಅಜ್ಞಾತವಾಸ ಮುಗಿದ
ಕೂಡಲೇ ತಮ್ಮ ಎಲ್ಲ ಮಿಲ್ವಾಹನಗಳನ್ನ ಆಯುಧಗಳನ್ನ ಕೆಳಗಿರಿಸಿ ಅದಕ್ಕೆ ಪೂಜೆ ಮಾಡಿ ಆ ಮುಖೇನ ನಮ್ಮ ವಿರಾಟ ರಾಜನ ಗೋಗ್ರಹಣ ಆಗುವಾಗ ಗೋವುಗಳನ್ನು ಕೌರವರು ಕದೀತಾರೆ. ಆಗ ಕೌರವರನ್ನೆಲ್ಲ ಸದೆಬಡಿದಂಥ ಒಂದು ಯುದ್ಧದ ಸಂದರ್ಭ ಕೂಡ ಇದೇ ಪರ್ವಕಾಲ ಅಂತ ಹೇಳ್ಬೋದು. ಅದು ಅಲ್ಲದೆ ಮತ್ತೆ ಮುಂದಕ್ಕೆ ಹೋದಾಗ ರಾವಣನ ವಧೆ ಕೂಡ ಇದೇ ಒಂದು ಪರ್ವಕಾಲದಲ್ಲಿ ಆಯಿತು ಅಂತ ಹೇಳ್ತದೆ. ರಾವಣನ ವಿಜಯವನ್ನು ದೇವತೆಗಳು ರಾಮನ ಮುಖಾಂತರ ಮಾಡಿಸು ಅಂತ ಹೇಳ್ತೇವೆ. ಒಟ್ಟಾರೆ ಮೇಲೆ ಈ ನವರಾತ್ರಿ ಎಂಬುದು ದುರ್ಗಾದೇವಿಯ 9 ದಿವಸದಲ್ಲಿ ಪ್ರಾಥಮಿಕ ಶುರುವಿನ ಹಂತ ಕಾಳಿಕಾ ಶಕ್ತಿ, ಎರಡನೇ ಹಂತದ್ದು ರಜೋಗುಣದ್ದು ಲಕ್ಷ್ಮೀ ಶಕ್ತಿ, ಮೂರನೇ ಹಂತದ್ದು ಸರಸ್ವತಿ ಶಕ್ತಿ ಅಂತ ಹೇಳಲ್ಪಟ್ಟಿದೆ ಶಾಸ್ತ್ರಗಳಲ್ಲಿ. ಒಟ್ಟಾರೆ ಮೇಲೆ ಜನಮಾನಸದಲ್ಲಿ ಒಂದು ಸಾತ್ವಿಕ ಗುಣವನ್ನು ವಿಸ್ತರಿಸ್ತಕ್ಕಂಥ ದೊಡ್ಡ ಒಂದು ಪ್ರಕ್ರಿಯೆ ಈ ನವರಾತ್ರಿಯಲ್ಲಿ ಆಗ್ತಾ ಇದೆ. ಈ ಜಗತ್ತಿನಲ್ಲಿ ಕಾಸ್ಮಿಕ್ ಎನರ್ಜಿ ಇದೆ, ಆದರೆ ಅದನ್ನು ಪಡ್ಕೊಳ್ಳೋ ಶಕ್ತಿ, ಪಡ್ಕೊಳ್ತಕ್ಕಂಥ ಇಂದ್ರಿಯ ಶಕ್ತಿ, ಇಂದ್ರಿಯಾತೀತವಾದಂಥ ಸಾತ್ವಿಕ ಶಕ್ತಿ ನಮ್ಮಲ್ಲಿ ಬೇಕು. ಆ ಇಂದ್ರಿಯಾತೀತವಾದಂಥ ಸಾತ್ವಿಕ ಶಕ್ತಿಯನ್ನು ಮೈಗೂಡಿಸ್ತಕ್ಕಂಥ ರೀಜನ್ರೇಟ್ ಮಾಡ್ತಕ್ಕಂಥ ಕಾಲ ಈ 9 ದಿವಸ ನವರಾತ್ರಿ ಅಂತ ಹೇಳ್ಬೋದು. 10ನೇ ದಿವಸವನ್ನು ವಿಜಯದಶಮಿಯಾಗಿ ಎಲ್ಲ ಈ ತಮೋಗುಣ ರಜೋಗುಣದ ಮೇಲೆ ವಿಜಯನ್ನು ಸಾಧಿಸ್ತಕ್ಕಂಥ ದೊಡ್ಡ ಒಂದು ಪರ್ವಕಾಲ ಅಂತ ಹೇಳ್ಬೋದು. ಇದೆಲ್ಲ ನವರಾತ್ರಿಯ ವಿಶೇಷತೆಗಳು. ಇನ್ನು ಈ ಮಂದಿರದಲ್ಲಿ ನವಗ್ರಹಗಳಿಗೆ ಬೇರೆನೇ ಆದ ಗುಡಿ ಇದೆ, ಅದು ತುಂಬ ವಿಶೇಷತೆ ಅಂತ ಹೇಳ್ತಾರೆ. ಆ ಗುಡಿಯ ಬಗ್ಗೆ ಸ್ವಲ್ಪ ಮಾಹಿತಿ. ನವಗ್ರಹಗಳು ನಮ್ಮ ಮಾನವನ ಜೀವನದಲ್ಲಿ ಪ್ರತಿಯೊಬ್ಬರ ಕರ್ಮಗಳು ನಡೆಯಬೇಕಾದರೆ ನವಗ್ರಹಗಳ ಚಲನೆ. ನವಗ್ರಹಗಳಲ್ಲಿ ಶನಿ ಮಹಾತ್ಮ 2.5 ವರ್ಷ ಚಲಿಸ್ತಾನೆ ಒಂದು ಗ್ರಹದಲ್ಲಿ, ಅವನಿಗೆ ಭಾಳ ಸುದೀರ್ಘ ಸಮಯ. ಅದೇ ಥರ ಗುರು 1 ವರ್ಷ ಒಂದು ರಾಶಿಯಲ್ಲಿ ಚಲಿಸ್ತಾನೆ. ರಾಹುಕೇತುಗಳು ಕೂಡ ಒಂದು 18 ತಿಂಗಳು ಚಲನೆಯನ್ನು ಮಾಡ್ತಾ ಇರ್ತಾರೆ. ಇದೆಲ್ಲ ಮನುಷ್ಯನ ಜೀವನದಲ್ಲಿ ಶಕ್ತಿಯನ್ನು ಬೀರತಕ್ಕಂಥ, ಅವನಿಗೆ ಸಂತೋಷ ಇರ್ಬೋದು, ನೆಮ್ಮದಿ ಇರ್ಬೋದು, ಅಥವಾ ಉತ್ತುಂಗತೆ ಇರ್ಬೋದು, ಅಥವಾ ಪತನ ಇರ್ಬೋದು, ಇದೆಲ್ಲ ನವಗ್ರಹಗಳ ಆಧಾರಿತವಾಗಿ ನಡೀತಾ ಇದೆ. ಅದಕ್ಕಾಗಿ ನಮ್ಮ ಪೂರ್ವಜರು ಅಥವಾ ನಮ್ಮ ಖಗೋಳ ಶಾಸ್ತ್ರಜ್ಞರು ಇದೆಲ್ಲ ನವಗ್ರಹಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟರು. ಒಟ್ಟಾರೆ ಮೇಲೆ ಮನುಷ್ಯನ ಬದುಕು ಒಂದು ಶಕ್ತಿಯ ಮೇಲೆ ಆಧಾರಿತವಾಗಿದೆ. ನಾವು ದೇವರನ್ನು ನಂಬಿ ಬಿಡಿ, ಒಂದು ಅಲ್ಟಿಮೇಟ್ ಎನರ್ಜಿ ಇದೆ ಅಂತ ವಿಜ್ಞಾನಿಗಳು ಕೂಡ ತಿಳ್ಕೊಡ್ತಾರೆ, ಡಾಕ್ಟರ್ಗಳು ಕೂಡ ತಿಳ್ಕೊಡ್ತಾರೆ. ಅಲ್ಟಿಮೇಟ್ ಎನರ್ಜಿ ಅಂದರೆ ಅಲೌಕಿಕವಾದ ಒಂದು ಶಕ್ತಿ ಮನುಷ್ಯನನ್ನು ಎಲ್ಲ ಸ್ವಾಧೀನಕ್ಕೆ ತೆಗೊಡ್ತಂತ ಇರ್ತಾರೆ. ಅದರ ಹಿಂದೆ ಇರತಕ್ಕಂಥ ಶಕ್ತಿ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಭಗವಂತ ಅಂದರೆ ಸೂರ್ಯ. ಆ ಸೂರ್ಯನನ್ನು ಅದಕ್ಕೆ ರಾಜ ಮಾಡಿದ್ರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಅಂತ 9 ಗ್ರಹಗಳನ್ನು ನಮ್ಮ ಜೀವನ ಚಲನೆಗೆ ಋಷಿಮುನಿಗಳು ಅದಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದರ ಆಧಾರಿತವಾಗಿ ನಮ್ಮ ಜೀವನ ನಡೀತಂತೆ. ಅದಕ್ಕೆ ಆದ್ಯತೆಯನ್ನು ನಮ್ಮ ಗುರುಗಳು ಈ ಒಂದು ಕ್ಷೇತ್ರದಲ್ಲಿ ಕೊಟ್ಟರು. ಸರಿ, ಇನ್ನೊಂದು ವಿಶೇಷ ಅಂದರೆ ಇಲ್ಲಿಯ ಆತ್ಮಾನಂದ ವಿದ್ಯಾಲಯ, ಅಲ್ಲಿ ಇಂಗ್ಲೀಷನ್ನು ಕೂಡ ಹೇಳಿಕೊಡ್ಲಾಗ್ತಿದೆ ಆಧ್ಯಾತ್ಮದ ಜೊತೆ ಅಂತ. ಈಗ ಲಾಕ್ಡೌನಿಂದಾಗಿ ಶಾಲೆ ಇಲ್ಲ ಅಂತ ಗೊತ್ತಾಯಿತು, ಆದರೆ ಇದು ನಿಜಕ್ಕೂ ಒಂದು ವಿಶೇಷ. ಯಾಕೆಂದರೆ ಇಂಗ್ಲೀಷ್ ಕಲಿಸಬೇಕು, ಆಧ್ಯಾತ್ಮ ಕಲಿಸಬಾರ್ದು ಅನ್ನೋ ಒಂದು ಕೆಲವೊಂದಷ್ಟು ವಿಚಾರಗಳಿರ್ಬೋದು. ಆಧ್ಯಾತ್ಮದ ಬಗ್ಗೆ ಈಗಿನ ಯುವಕರ ಒಂದು ಒಲವು ಕೂಡ ತುಂಬ ಕನ್ಫ್ಯೂಸ್ಡ್ ಸ್ಟೇಟಸ್ ಅಂತಲೂ ಹೇಳ್ಬೋದು. ಅಥವಾ ನಮ್ಮ ಯುವಕರಲ್ಲಿ ಈಗೊಂದು ಪ್ರಶ್ನಾರ್ಥಕ ಚಿಹ್ನೆ, ನಾವು ಯಾಕೆ ಪೂಜೆ ಮಾಡಬೇಕು, ನಾವು ಯಾಕೆ ನವರಾತ್ರಿ ಟೈಮಲ್ಲಿ ಮೀನು ಮಾಂಸ ತಿನ್ನಬಾರ್ದು ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇಡುವಾಗ ನಮ್ಮ ಯುವಕರು, ನೀವು ಅದರ ಜೊತೆಗೆ ಅಂದರೆ ಇಂಗ್ಲೀಷ್ ಕೂಡ ಮುಖ್ಯ ಅನ್ನುವಂಥದ್ದನ್ನು ನೀವು ನಿಮ್ಮ ಶಾಲೆಯಲ್ಲಿ ತೋರಿಸ್ಕೊಳ್ತಿರ್ತೀರಾ. ಸೊ ಅದರ ಬಗ್ಗೆ ಒಂದಷ್ಟು ಮಾಹಿತಿ. ಜೈ ಶ್ರೀರಾಮ್. ಈಗ ನೋಡಿ, ಇಂಗ್ಲೀಷ್ನ ಸ್ಕಿಲ್ ನಮಗೆ ಬೇಕು, ಲ್ಯಾಂಗ್ವೇಜಿನ ನೆಸೆಸಿಟಿ ಬೇಕು. ಇವತ್ತು ನಮ್ಮ ಮಕ್ಕಳು ಇಂಜಿನಿಯರಿಂಗ್, ಡಾಕ್ಟರ್ಸ್ಗೆ ಹೋಗ್ತಾರೆ. ಅಲ್ಲಿ ಇಂಜಿನಿಯರಿಂಗ್, ಡಾಕ್ಟರ್ಸ್ನಲ್ಲಿ ಬರ್ತಕ್ಕಂಥ ಈಚ್ ಆ್ಯಂಡ್ ಎವ್ರಿಥಿಂಗ್ಸ್ ಪ್ರತಿಯೊಂದು ಶಬ್ದಗಳು ಕೂಡ ಇಂಗ್ಲೀಷ್ನಲ್ಲಿರ್ತದೆ. ಆಗಿರುವಾಗ ನಮ್ಮ ರಾಜ್ಯದ ನಮ್ಮ ತುಳು ಭಾಷೆ ಅಥವಾ ಕನ್ನಡ ಭಾಷೆ ಅಂತೆ, ಆ ತುಳು ಭಾಷೆಯನ್ನು ಕನ್ನಡ ಭಾಷೆಯನ್ನು ನೀವು ಅನುಸರಿಸಿ ಬೇಡ ಅಂತ ಹೇಳ್ತಿಲ್ಲ. ಅದರ ಪ್ರೀತಿಯನ್ನು ಇಟ್ಕೊಳ್ಳಿ, ಅದರ ಆಚಾರ ವಿಚಾರಗಳನ್ನು, ಸಂಸ್ಕೃತಿಯನ್ನು ಪಾಲಿಸಿ. ಅದರ ಒಟ್ಟೊಟ್ಟಿಗೆ ಇವತ್ತು ಈ ದೇಶದಲ್ಲಿ ನಡೆಯತಕ್ಕಂಥ ಪರಿಸ್ಥಿತಿ ವೈಜ್ಞಾನಿಕ ಇರ್ಬೋದು, ಅಥವಾ ಕಾನೂನು ಸಂಬಂಧಪಟ್ಟದ್ದು ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಇರ್ಬೋದು, ಇದರ ಎಲ್ಲ ಸ್ಕಿಲ್ಗಳು, ಎಲ್ಲ ಪಾರ್ಟ್ಸ್ಗಳು, ಅದರ ಎಲ್ಲ ಟೆಕ್ನಿಕಲ್ ಸಿಚುವೇಶನ್, ಎಲ್ಲ ಸ್ಥಿತಿಗಳು ಕೂಡ ಇಂಗ್ಲೀಷ್ನಲ್ಲಿ ಇದೆ. ಆದ ಕಾರಣ ನಾನು ಹೇಳ್ತೇನೆ, ನಮ್ಮ ಮಕ್ಕಳಿಗೆ ಇಂಗ್ಲೀಷಿನ ಸ್ಕಿಲ್ಗಳನ್ನು ತಗೊಳ್ಳಿ, ಆ ಭಾಷೆಯನ್ನು ಕಲ್ತುಕೊಳ್ಳಿ. ಆದರೆ ಇಂಗ್ಲೀಷಿನ ಸಂಸ್ಕಾರ ಬೇಡ. ಇದು ಎಲ್ಲರಿಗೂ ಸಂದೇಶ, ಇಡೀ ದೇಶಕ್ಕೆ ಸಂದೇಶ. ಆದರೆ ಇವತ್ತು ಏನು ಮಾಡಿದ್ರಿ ನೀವು? ಇಂಗ್ಲೀಷಿನ ಭಾಷೆಯನ್ನು ತಗೊಂಡಿದ್ರಿ, ಇಂಗ್ಲೀಷಿನ ಸಂಸ್ಕೃತಿಯನ್ನು ಪೂರ್ತಿ ಅಡಾಪ್ಟ್ ಮಾಡಿದ್ರಿ. ನೀವು ಸಂಸ್ಕೃತಿಯನ್ನು, ಭಾರತೀಯ ಸಂಸ್ಕೃತಿಯನ್ನು ಅಡಾಪ್ಟ್ ಮಾಡಿ ಅಂತ ನಮ್ಮ ಸಂದೇಶ. ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ಆಳ ಇದೆ. ಎಲ್ಲ ಜಾತಿ ಜನಾಂಗವನ್ನು ಪ್ರೀತಿ ಮಾಡ್ತಕ್ಕಂಥ ಅದ್ಭುತವಾದಂಥ ಶಕ್ತಿ ಭಾರತೀಯ ಸನಾತನ ಧರ್ಮ ಕೊಟ್ಟಿದೆ. ಸನಾತನ ಧರ್ಮದಲ್ಲಿ ಬರತಕ್ಕಂಥ ನಮ್ಮ 4 ವೇದಗಳಿರ್ಬೋದು, ಷಡ್ದರ್ಶನ ಇರ್ಬೋದು, ಪ್ರಸ್ಥಾನ ತ್ರಯಗಳಿರ್ಬೋದು, ಇಲ್ಲಿ ಯಾವುದೇ ಜಾತಿಯ ವೈಷಮ್ಯವನ್ನು ಮಾಡಲಿಲ್ಲ. ಎಲ್ಲರಲ್ಲಿ ಸಹೋದರತೆ ತೋರಿದೆ. ವಸುದೈವ ಕುಟುಂಬಕಂ ಅಂತ ನಾವು ಬೇಲೆ ಬೋರ್ಡ್ ಹಾಕ್ತೇವೆ. ವಸುದೈವ ಕುಟುಂಬಕಂ. ನಾವು ಮಕ್ಕಳಿಗೆ ಪಾಠ ಹೇಳುವಾಗ ಒಂದು ಊಟ ಮಾಡುವಾಗ ಒಂದು ಶ್ಲೋಕ ಹೇಳ್ತೇವೆ. ಓಂ ಸಾನಾವತು ಸಾನೌ ಭುನಕ್ತು ಸವೀರ್ಯಂ ಕರಾವೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾಯ ಓಂ ಶಾಂತಿ ಶಾಂತಿ ಶಾಂತಿ. ಈ ಶಾಂತಿ ಮಂತ್ರದ ಅರ್ಥ ಏನೆಂದರೆ
ಓಂ ಸಾನಾವತ್ತು ಒಟ್ಟು ಸೇರೋಣ, ಸಾನವು ಬುನಕ್ತು ಒಟ್ಟು ಸೇರಿ ಊಟ ಮಾಡೋಣ, ಸವೀರ್ಯಂ ಕರಾವೈ ತೇಜಸ್ವಿ ನಾಮದೀತಮಸ್ತು ಮಾ ವಿದ್ಯುಷಾಯ ಓಂ ಶಾಂತಿ ಶಾಂತಿ. ಈ ಶಾಂತಿ ಮಂತ್ರ ಏನು ಹೇಳ್ತಂದರೆ, ನಾವು ಒಟ್ಟು ಸೇರಬೇಕು, ಒಟ್ಟಿಗೆ ಸೇರಿ ಊಟ ಮಾಡಬೇಕು, ಒಟ್ಟಿಗೆ ಸೇರಿ ಲೋಕ ಕಲ್ಯಾಣದ ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಬೇಕು ಅಂತ ಸಂದೇಶ ಕೊಡ್ತದೆ. ಅದಕ್ಕೆ ಪೂರಕವಾಗಿ ನಮ್ಮ ವೇದ ಉಪನಿಷತ್ತುಗಳಿದೆ. ಈಗ ನೀವು ಹೇಳಿದೆ ಶಾಲೆಯಲ್ಲಿ ನಮ್ಮ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ಉದ್ದೇಶ ಅಂದರೆ ಮಕ್ಕಳಿಗೆ ಬಾಲ್ಯದಿಂದಲೇ ಒಂದು ಸಬ್ಜೆಕ್ಟ್ ಇಂಗ್ಲೀಷ್ ಆಗಿ ಅಥವಾ ಅವರ ಸ್ಟಡಿಂಗ್ ಇದು ಇಂಗ್ಲೀಷ್ ಆಗಿ ಇರಬೇಕು. ಆದರೆ ಕನ್ನಡದಲ್ಲಿರುವಂಥ ನಮ್ಮ ಕನ್ನಡ ಸಬ್ಜೆಕ್ಟನ್ನು ಕನ್ನಡದಲ್ಲೇ ಕೊಡ್ತೇವೆ. ಅದಕ್ಕೂ ಮುಖ್ಯವಾಗಿ ಏನು ನಮ್ಮಲ್ಲಿ ನೀವು ದ್ವಂದ್ವ ಹೇಳಿದರೆ, ಕೆಲವರಿಗೆ ಇದು ಬೇಕಾ ಬೇಡವಾ, ನಮ್ಮದು ಕನ್ನಡ ಬೇಕು ಇಂಗ್ಲೀಷ್ ಯಾಕೆ ಬೇಕು ಅಂತ ಉಂಟು. ಇಂಗ್ಲೀಷನ್ನು ಯಾರು ಇಂಜಿನಿಯರ್ ಆಗ್ತಾರೆ, ಯಾರು ಡಾಕ್ಟರ್ ಆಗ್ತಾರೆ, ಯಾರು ಲಾಯರ್ ಆಗ್ತಾರೆ, ಅವರಿಗೆ ಇಂಗ್ಲೀಷ್ ಬೇಕು. ಇಂಗ್ಲೀಷಿನ ಶಬ್ದಗಳು ಎಲ್ಲ ಶಬ್ದಗಳು 100ಕ್ಕೆ 99 ಶಬ್ದಗಳು ಎಲ್ಲ ಅದರಲ್ಲೇ ಪ್ರಿಂಟ್ ಆಗಿದೆ. ಅದಕ್ಕೆ ಇನ್ನೂ ಕೂಡ ಕನ್ನಡದ ಸರಿಯಾದ ಶಬ್ದಗಳು ಸಿಕ್ಕಲಿಲ್ಲ. ಯಾವುದು ನಮ್ಮ ಇಂಜಿನಿಯರಿಂಗ್ ಇರ್ಬೋದು, ಡಾಕ್ಟರ್ ಮೆಡಿಸಿನ್ನಲ್ಲಿ 100ಕ್ಕೆ 99% ಅಂತಲೇ ಹೇಳ್ಬೋದು. ಇಂಗ್ಲೀಷಿನ ಸ್ಕಿಲ್ ವರ್ಡ್ಸ್ ಅಂಡಿ ಎಷ್ಟರವರೆಗೆ ಅದರ ಉಪಯೋಗ ಆಗ್ತಾಯಿದೆ. ಆದ ಕಾರಣ ನಾವು ಕನ್ನಡ ಅಂತ ಹೇಳಿದರೆ ನಾಳೆ ನಿಮ್ಮ ಮಕ್ಕಳು ಇಂಜಿನಿಯರಿಂಗ್ ಹೋದಾಗ, ಡಾಕ್ಟ್ರ್ ಹೋದಾಗ ಅವರಿಗೆ ಸಪೋರ್ಟ್ ಆಗ್ತದೆ. ಕನ್ನಡದ ಮೇಲೆ ಪ್ರೀತಿ ಇರೋಣ, ಕನ್ನಡವನ್ನು ಪಾಲಿಸೋಣ, ನಮ್ಮ ಆಚಾರ ವಿಚಾರ ಸಂಸ್ಕೃತಿಯಲ್ಲಿ ಕನ್ನಡವನ್ನು ಪಾಲಿಸೋಣ, ನಮ್ಮ ದೇಶೀಯ ಭಾಷೆಗಳನ್ನು ಪಾಲಿಸೋಣ. ಅದರ ಒಟ್ಟೊಟ್ಟಿಗೆ ನಾವು ನಮ್ಮ ಶಾಲೆಯಲ್ಲಿ ಆತ್ಮಾನಂದ ಸರಸ್ವತಿ ವಿದ್ಯಾಲಯ ಮಕ್ಕಳಿಗೆ ಭಗವದ್ಗೀತೆಯನ್ನು ಕೊಡ್ತೇನೆ. ಆ ಭಗವದ್ಗೀತೆಯಲ್ಲಿ ವಿಷಾದ ಯೋಗದಿಂದ ಮೋಕ್ಷ ಸನ್ಯಾಸ ಯೋಗದವರೆಗೆ 18 ಅಧ್ಯಾಯ ಇದೆ. ಒಬ್ಬ ಮನುಷ್ಯ ಹೇಗೆ ಬದುಕು ಮಾಡಬೇಕು ಅಂತ ಕೊಟ್ಟಿದೆ. ಯಾವುದು ಜಾತಿ ಮತ ಪಂಥ ಭೇದದಲ್ಲಿ ಮೆನ್ಷನ್ ಮಾಡಲೇ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಂದ, ರೈತನಿಂದ ಒಬ್ಬ ಜ್ಞಾನಿ ವಿಜ್ಞಾನಿಯವರೆಗೆ, ಒಬ್ಬ ಸಂತನವರೆಗೆ ಹೇಗೆ ಬದುಕನ್ನು ಸಾಗಿಸಬೇಕೆಂಬುದನ್ನು ಭಗವದ್ಗೀತೆ ತೋರಿಸಿದೆ. ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ತಂದ ಮಕ್ಕಳಿಗೆ ಭಗವದ್ಗೀತೆಯನ್ನು ಕೊಡ್ತೇವೆ. ಮತ್ತು ಯಜ್ಞ ಮಾಡೋದು ಹೇಗೆ ಅಂತ ಕಲಿಸ್ತೇವೆ. ಹೆಣ್ಣುಮಕ್ಕಳು ಗಂಡು ಮಕ್ಕಳು ಯಜ್ಞ ಕೊಂಡದ ಮುಂತೆ ಗಾಯತ್ರಿ ಮಂತ್ರ ಹೇಳಿ 3 ಗಂಟೆ ಯಜ್ಞ ಮಾಡ್ತಾರೆ. ಇನ್ನೊಂದು ಕಡೆಯಿಂದ ಜ್ಯೋತಿಷ್ಯ ಏನು ಅಂತ ಹೇಳ್ತೇವೆ. ನಾವು ಮನುಷ್ಯ ಖಗೋಳಶಾಸ್ತ್ರವನ್ನು ನಂಬಲೇಬೇಕು. ಯಾವುದೋ ಒಬ್ಬ ನಂಬುವುದಿಲ್ಲಂತೆ ಅವನಿಗೆ ಆ ವಿದ್ಯೆ ಬಗ್ಗೆ ಪರಿಜ್ಞಾನ ಇಲ್ಲ ಅಂತ ಹೇಳ್ಬೋದು. ನಾನು ಜ್ಯೋತಿಷನ್ನು ನಂಬುವುದಿಲ್ಲ, ನಾನು ಯಜ್ಞವನ್ನು ನಂಬುವುದಿಲ್ಲ. ಅವನಿಗೂ ಕೂಡ 60 ವರ್ಷದ ನಂತರ ಅವನ ಬಾಡಿಯಲ್ಲಿ ಡಿಸೇಬಿಲಿಟೀಸ್ ಆದಾಗ ಅವನ ಹೆಂಡತಿ ಮಕ್ಕಳು ಮತ್ತೆ ಇಲ್ಲಿ ಬರ್ತಾರೆ, ಗುರುಗಳ ಏನು ಕಾರಣ, ಅಥವಾ ರಾಮನ ಹತ್ರ ಒಂದು ಪೂಜೆ ಮಾಡಿಸಿಂತೆ. ನಮಗೆ ಯೌವನ ಇದ್ದಾಗ, ವಿದ್ಯೆ ಇದ್ದಾಗ, ಉದ್ಯೋಗ ಇದ್ದಾಗ, ಅಧಿಕಾರ ಇದ್ದಾಗ ಯಾವುದು ಸರಿ ಅಂತ ಕಾಣುತ್ತಿಲ್ಲ. ವಿದ್ಯಾವಂತರಿಗೂ ಕೂಡ ಈ ಥರ ಆಗ್ತದೆ. ಇದು ಸ್ವಲ್ಪ ಬೇಸರದ ವಿಚಾರ. ನಾನು ಹೇಳಿದೆ ಹೂ ಇಸ್ ದ ಎಜುಕೇಟ್. ನಾನು ಹೇಳ್ತೀನಿ, ಈಗ ನಿಮ್ಮ ಕೈಯಲ್ಲಿ ಇರ್ತಾಗ ಯು ಆರ್ ಓನ್ಲಿ ಲಿಟ್ರೇಟ್ಸ್ ಅಂತ ಹೇಳ್ತೀನಿ, ನಾಟ್ ಎಜುಕೇಟ್ಸ್ ಅಂತ. ನಿಮ್ಮ ರಿಟರ್ನ್ ಡಿಗ್ರಿ ಇಸ್ ಹೆಲ್ಪ್ ಅಸ್ ಟು ದ ಗೆಟ್ಟಿಂಗ್ ದಿ ಮನಿ. ನಮ್ಮ ಯಾವುದೇ ಒಂದು ಸರ್ಟಿಫಿಕೇಟ್ಗಳು ಸಂಬಳ ತೆಗೊಳ್ಳಿಕ್ಕೆ ಸಶಕ್ತವಾಗಿದೆ ಬಿಟ್ಟರೆ ನಮ್ಮ ಸಮಾಜವನ್ನು ಪ್ರಬಲವಾಗಿ ಮಾಡಲಿಕ್ಕೆ ಸಶಕ್ತ ಆಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಆತ್ಮಾನಂದ ಸರಸ್ವತಿ ವಿದ್ಯಾಲಯದಲ್ಲಿ ಮಕ್ಕಳಿಗೆ ಎಲ್ಲವನ್ನು ಕೂಡ, ನಮ್ಮ ಕೃಷಿಯ ವಿಷಯ ಇರ್ಬೋದು, ಮಕ್ಕಳಿಗೆ ಹಾಲು ಕರೆಯುವುದು ಇರ್ಬೋದು, ಭಗವದ್ಗೀತೆ ಇರ್ಬೋದು, ಭಾಗವತ ಇರ್ಬೋದು, ಯಜ್ಞ ಇರ್ಬೋದು, ಭಜನೆ ಇರ್ಬೋದು, ಜ್ಯೋತಿಷ್ಯ ಇರ್ಬೋದು, ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ಯಾವ ಶಾಲೆ ಅಡಾಪ್ಟ್ ಮಾಡ್ತಾರೆ ಆಗ ಮಗುವಿನ ಮೌಲ್ಯಗಳ ವರ್ಧನೆ ಆಗ್ತದೆ. ಆಗ ಇರ್ತಕ್ಕಂಥ ಈ ಕ್ರೈಮ್ಸ್ಗೆಲ್ಲ ಡೌನ್ ಫಾಲ್ ಆಗ್ತದೆ. ಆಗಿರುವಾಗ ನಾನು ಎಲ್ಲ ನಮ್ಮ ಶಾಲೆಯರಿರ್ಬೋದು, ಪೇರೆಂಟ್ಗಳಿರ್ಬೋದು, ನೀವು ಯಾವುದೇ ಜಾತಿ ಜನಾಂಗ ಸೇರಿ ನಿಮ್ಮ ಜಾತಿಯಲ್ಲಿ ಫಿಲಾಸಫ್ಸ್ ಬಂದಿದ್ದಾರೆ. ಯೇಸು ಕ್ರಿಸ್ತ ಇರ್ಬೋದು, ಮೊಹಮ್ಮದ್ ಪೈಗಂಬರ್ ಇರ್ಬೋದು, ಸನಾತನ ಈ ಧರ್ಮಕ್ಕೆ ಇಲ್ಲಿ ಬಂದಾಗ ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಸಾವಿರಾರು ಜನ ಫಿಲಾಸಫ್ಸ್ ಬಂದಿದ್ದಾರೆ. ಅವರ ಜ್ಞಾನವನ್ನು ನೀವೆಲ್ಲ ಮೈಗೂಡಿಸ್ಕೊಂಡ್ರೆ ಈ ದೇಶದಲ್ಲಿ ಕ್ರೈಮ್ಗಳು ಎರೈಸಾಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾರು ಕೂಡ ಆಳವಾದ ಅಧ್ಯಯನ ಇಲ್ಲದೆ ಬರೀ ಆಡು ಮೇದಾಗಿ ಮೆಲ್ಲನೆ ಸ್ವಲ್ಪ ಕಚ್ಚಿಕೊಂಡೋಗಿ ಆ ಧರ್ಮ ಸರಿ ಇಲ್ಲ, ಈ ಧರ್ಮ ಸರಿ ಇಲ್ಲ ಅಂತ ಹೇಳೋದು ಬೇಡ. ಎಲ್ಲ ಧರ್ಮಗಳು ಲೋಕ ಕಲ್ಯಾಣಕ್ಕಾಗಿ ಸೃಷ್ಟಿಸಿಕೊಂಡಂಥ ಧರ್ಮಗಳಾಗಿದೆ. ಸರಿ ಗುರುಜಿ, ಇನ್ನು ನಿಮ್ಮ ಬಗ್ಗೆ ಒಂದಷ್ಟು ವಿಷಯ. ನಾನು ನಿಮ್ಮ ಬಗ್ಗೆ ತಿಳ್ಕೊಂಡಾಗಿ ನೀವು ಲಾ ಕಲ್ತವರು, ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ತಿದ್ದವರು, ಈಗ ಆಧ್ಯಾತ್ಮದ ಕಡೆಗೆ ಒಲವನ್ನು ಒಂದು 15 ವರ್ಷದ ಮುಂಚೆ ತೋರಿಸ್ಕೊಂಡು ಈಗ ನೀವು ಸ್ವಾಮೀಜಿ ಆಗಿದ್ದೀರಾ. ಈ ಸಡನ್ ಶಿಫ್ಟಿಗೆ ಕಾರಣ ಸ್ವಾಮೀಜಿ? ಜೈ ಶ್ರೀರಾಮ್. ನೋಡಿ, ನಿಮ್ಮ ದೃಷ್ಟಿಗೆ ಸಡನ್ ಶಿಫ್ಟ್ ಅಂತ ಕಾಣ್ಬೋದು. ಆದರೆ ನಮಗೆ 13 ವರ್ಷದ ದೀಕ್ಷೆ ಆಗಿತ್ತು. ನನ್ನಪ್ಪ ಹಿಮಾಲಯದಲ್ಲಿ 20 ವರ್ಷ ತಪಸ್ಸು ಮಾಡಿದವ, ಬ್ಯಾಚುಲರ್ ಇದ್ದ. 20ರಿಂದ 40 ವರ್ಷದಿಗೆ ಹಿಮಾಲಯ ಎಲ್ಲ ಚಾರಧಾಮ ಬೇರೆ ಬೇರೆ ಕಡೆ ಕಠಿಣ ತಪಸ್ಸನ್ನು ಮಾಡ್ತಿದ್ದ. ಆಮೇಲೆ ಮನೆಗೆ ಬಂದಾಗ ಅವನಿಗೆ ಮದುವೆ ಮಾಡಿದರು. ಆಮೇಲೆ ನಾವೆಲ್ಲ ಉಟ್ಕೊಂಡೆವು. ಹಾಗೆ ಅಪ್ಪನನ್ನು ಕಾಣಲಿಕ್ಕೆ ಹಿಮಾಲಯದ ಅನೇಕ ಸಂತರು ಬರ್ತಿದ್ದು, ಅನೇಕ ಸಿದ್ಧಿ ಮಾಡಿದವರು. ಆ ಸಂದರ್ಭದಲ್ಲಿ ಅವರ ಸೇವೆ ಮಾಡುವಂಥ ಭಾಗ್ಯ ಬಂತು. ಹೇಗೆ ನಾರದರು 5ನೇ ವರ್ಷದಲ್ಲಿ 6ನೇ ವರ್ಷದಲ್ಲಿ ಎಲ್ಲ ಸಾಧು ಸಂತರ ಚಾತುರ್ಮಾಸದ ಸೇವೆ ಮಾಡ್ತಿದ್ದಂತೆ, ಅದೇ ಥರ ನನ್ನ ಅಪ್ಪನೊಟ್ಟಿಗೆ ಅನೇಕ ಸಂತರು ಅವರು ಮತ್ತೆ ಸಂಸಾರಿಯಾದರು ಅವನ್ನ ಕಾಣಲಿಕ್ಕೆ ಬರ್ತಿದ್ರು. ಆಗ ಅಪ್ಪನ ಹತ್ರ ಹೇಳ್ತಿದೆ, ಅವರೆಲ್ಲ ನಮಗೆ ಸಪ್ತಋಷಿಗಳ ಕಥೆ ಹೇಳ್ತಿದ್ರು, ಆಕಾಶ ಗಮನ ಮಾಡುವಂಥ ನಾರದರ ವಿಚಾರ ಹೇಳ್ತಿದ್ರು. ಆಗ ಅಪ್ಪನ ಹತ್ರ ಹೇಳಿದೆ, ಅಪ್ಪ ನನಗೂ ಆಕಾಶ ಗಮನ ಮಾಡಲಿಕ್ಕೆ ಆಗ್ತದಾ, ಸೂರ್ಯಲೋಕ ಚಂದ್ರಲೋಕ ಭೇಟಿ ಮಾಡಲಿಕ್ಕೆ ಆಗ್ತದಾ, ವೈ ನಾಟ್ ಅಂತ ಹೇಳ್ತಿದ್ದ. ಆಗ ಬಿಸಿ ಆಗೋದಿಲ್ಲಪ್ಪ ಅಂತ ಕೇಳ್ತಿದ್ದೆ. ಸೂರ್ಯಲೋಕ ಚಂದ್ರಲೋಕ ಎಲ್ಲ ಹೋಗುವಾಗ ಸೂರ್ಯಲೋಕದಲ್ಲಿ ಪಾಸಾಗುವ ಬಿಸಿ ಆಗೋದಿಲ್ಲ. ಇಲ್ಲ ಮಗ, ನೀನೇ 100 ಸೂರ್ಯರ ಪ್ರಕಾಶ ಆಗ್ತಿ, ಆಗ ಅವನು ಕೂಡ ಹೆದರುತ್ತಾನೆ ಅಲ್ಲಿಂದ ಹೋಗುವಾಗ, ಅದಕ್ಕೆ ತಪಸ್ಸು ಅಂತ ಹೇಳ್ತಿದ್ದ. ಆಮೇಲೆ ನನಗೆ ಒಂದು 13 ವರ್ಷದಲ್ಲಿ ನಮ್ಮ ಹಠದಿಂದಾಗಿ ನನಗೆ ಅಪ್ಪನೇ ದೀಕ್ಷೆ ಕೊಟ್ಟ. ಆಮೇಲೆ ದಿನಕ್ಕೆ 3 ಗಂಟೆ ನನ್ನ ಧ್ಯಾನ ಕೂರಿಸಿದ್ದ. ವೇದ ಉಪನಿಷತ್ನ ಬಗ್ಗೆ 13 ವರ್ಷದಿಂದ 20 ವರ್ಷದವರೆಗೆ ಅಪ್ಪನೇ ನನಗೆ ಶಿಕ್ಷಣ ಕೊಡ್ತಿದ್ದ. ಹಾಗೆ ಹೇಳ್ತಿದ್ದ, ಜನರಲ್ ಎಜುಕೇಷನ್ ಕೂಡ ಬೇಕು ಮಗ. ವಿವೇಕಾನಂದರು ಕೂಡ ಹಾಗೆ ಕಾನೂನು ಓದಿದ್ರು, ಮಹಾತ್ಮ ಗಾಂಧಿ ಕಾನೂನು ಓದಿದ್ರು. ಜೀವನದಲ್ಲಿ ನೀನು ಲೋಕ ಕಲ್ಯಾಣ ಮಾಡೋದಾದರೂ ಜನರಲ್ ಎಜುಕೇಷನ್ ಬೇಕು.
ಅದರ ಒಟ್ಟೊಟ್ಟಿಗೆ ನಮಗೆ ಅಧ್ಯಾತ್ಮ ಶಿಕ್ಷಣದೊಟ್ಟಿಗೆ ಜನರಲ್ ಎಜುಕೇಷನ್ ಕೂಡ ಅಪ್ಪ ನಮಗೆ ಪ್ರೇರಣೆ ಕೊಡ್ತಿದ್ದ. ಹಾಗೆ BA ಮಾಡಿದೆ, ಮತ್ತು ಸೋಷಾಲಜಿಯಲ್ಲಿ MA ಮಾಡುವಂಥ ಸಂದರ್ಭ ಬಂತು. ಆಮೇಲೆ ಕಾನೂನು ಅಭ್ಯಾಸ ಮಾಡಬೇಕು, ಅದೊಂದು ಒಳ್ಳೆಯ ಶಿಕ್ಷಣ ಅಂತ ನನಗೆ ಅನಿಸಿತ್ತು, ಅದನ್ನು ಮಾಡಿದ್ದೆ. ತಾವು ಪ್ರಶ್ನೆ ಕೇಳಿದಾಗೆ ಕಾನೂನಿಂದಾಗಿ ತುಂಬ ಜನಕ್ಕೆ ಉಪಕಾರ ಮಾಡಲಿಕ್ಕೆ ಆಗ್ತದೆ, ಇದೊಂದು ಅದ್ಭುತವಾದ ಶಿಕ್ಷಣ, ಇದರೊಳಗೆ ಭಾಳ ಸ್ವಚ್ಛತೆ ಇರ್ಬೋದು ಅಂತ ಕನಿಸಿದೆ. ಆದರೆ ಒಳಗೆ ಹೋದಾಗ ನಮ್ಮ ದೇಶದ ಕಾನೂನಿನ ವ್ಯವಸ್ಥೆಯಲ್ಲಿ ಸುಳ್ಳುಗಾರನನ್ನು ಬದುಕಿಸುವಂಥ ಒಂದು ಪರಿಸ್ಥಿತಿ. ಬಹುತೇಕ 99% ವಕೀಲರೆಲ್ಲ ಅಕ್ಯೂಸ್ನ ಕಡೆ, ಅಪರಾಧಿಯ ಕಡೆ ಇರ್ತಾರೆ. ಅವನ ಪೀಸ್ ತಗೊಂಡು ಅವನ ಕಡೆಗೆ ವಾದಿಸಲೇಬೇಕಾಗ್ತದೆ. ಆಗ ವಾದಿಸುವಾಗ ಸುಳ್ಳನ್ನು ಸತ್ಯ ಮಾಡುವಂಥ ಪ್ರಸಂಗಗಳು ಕೂಡ ಬರ್ತದೆ. ನಾವು ನಮ್ಮ ಸಂದರ್ಭದಲ್ಲಿ ಇಂಥ ಕ್ರೈಮ್ಸ್ಗಳಲ್ಲಿ ಭಾಗವಹಿಸ್ತಿರಲಿಲ್ಲ, ಬರೀ ಚೆಕ್ ಬೌನ್ಸ್ ಕೇಸ್ನಲ್ಲಿ ಸ್ವಲ್ಪ ನೋಡ್ತಿದ್ದೆವು. ಆಮೇಲೆ ನಮಗೆ ಗೊತ್ತಾಯಿತು ಇದು ಸರಿ ಇರುವುದಿಲ್ಲ ಅಂತ. ಅದರ ಒಟ್ಟೊಟ್ಟಿಗೆ ನಮಗೆ ಏಕಕಾಲದಲ್ಲಿ ಅಧ್ಯಾತ್ಮದ ಮತ್ತೆ ಹೆಚ್ಚೆಚ್ಚು, ನಮ್ಮ ತಂದೆಯವರು ತೀರ್ಕೊಂಡ ಮೇಲೆ ಹೆಚ್ಚೆಚ್ಚು ಅಧ್ಯಾತ್ಮದ ಒಲವು ಬಂತು. ಮತ್ತು ಯಾರಿಗಾಗಿ ಈ ಲೋಕದಲ್ಲಿ ಇರಬೇಕು, ತಂದೆ ತಾಯಿ ತೀರ್ಕೊಂಡ ಮೇಲೆ ನಮ್ಮ ಅಲ್ಟಿಮೇಟ್ ಉದ್ದೇಶ ಪರಮಾತ್ಮನ ಕಾಣಬೇಕು ಅಂತಾಯಿತು. ಅದರ ಪ್ರಕಾರ ಹಿಮಾಲಯ ತಿರುಗಾಟ ಜಾಸ್ತಿ ಮಾಡ್ತಿದ್ದೆವು. ತನ್ಮಧ್ಯೆ ಇಲ್ಲಿಯ ಗುರುಗಳಿಗೆ ನಂದು ಪರಿಚಯ ಇತ್ತು, ಹಾಗೆ ಕರೆಸಿಕೊಂಡು ದೀಕ್ಷೆ ಕೊಟ್ಟರು. ಇದೆಲ್ಲ ನಮ್ಮ ಜೀವನದ ಒಂದು 10% ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ಅನೇಕ ವಿಚಾರಗಳಿದೆ. ನಾವು ನಮ್ಮ ತಂದೆಯ ಕಾಲದಲ್ಲಿ ಕೂಡ ಅನೇಕ ಅವಧೂತರನ್ನು, 8 ಸಿದ್ಧಿ ಆದವ್ರನ್ನು, ಒಂದು ಕ್ಷಣಕ್ಕೆ 9 ಕಡೆ ಪ್ರಕಟ ಆಗುವವ್ರನ್ನು. ಅಧ್ಯಾತ್ಮದಲ್ಲಿ ಯಾವುದು ಸಾಧ್ಯ ಯಾವುದು ಅಸಾಧ್ಯ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಲೌಕಿಕ ದೃಷ್ಟಿಯಿಂದ ಕಾಣ್ತೇವೆ, ಸನ್ಯಾಸಿಗಳು ಅಧ್ಯಾತ್ಮದ ಅಂತರ್ಮುಖದಿಂದ ಅಂತರ್ಲೋಕದಿಂದ ಕಾಣ್ತಾ ಇದ್ದಾರೆ. ಯಾರು ಸಂತನಾಗಿರ್ತಾನೆ, ಅಧ್ಯಾತ್ಮವನ್ನು ಜೀರ್ಣಿಸ್ಕೊಂಡಿರ್ತಾನೆ, ಅಂಥವನಿಗೆ ಮಾತ್ರ ಅಧ್ಯಾತ್ಮದ ಅರ್ಥ ಆಗ್ತದೆ. ಇಲ್ಲದಿದ್ದರೆ ಸ್ವಾಮಿಯವರು ಏನು ಹೇಳ್ತೀರಪ್ಪ, ನಿನಗೆಲ್ಲ ಒಂದು ಕ್ವಶನಿಂಗ್ ಆಗಿ ಇರ್ಬೋದು, ಇದು ಸಾಧ್ಯನಂತ. ನನಗೆ ತಿಳಿದ ಪ್ರಕಾರ ನೀವು ಪ್ರತಿ ವರ್ಷ ಹೋಗ್ತಿದ್ರಿ. ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದಷ್ಟು ಮಾತು. ಹಾಗೆ ಈ ಕೋವಿಡ್ ಆದ ನಂತರ ಈ ಸಿಚುವೇಶನ್ ಟೈಮಲ್ಲಿ ನಿಮಗೆ ಹೋಗ್ಲಿಕ್ಕೆ ಆಯ್ತಾ? ಅದೊಂದು ಡೆಫಿನೆಟ್ ಹೋಗ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ, ಅದು ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ. ಜೈ ಶ್ರೀರಾಮ್. ಹಿಮಾಲಯ ಎಂಬುದು ಇಡೀ ವಿಶ್ವದ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು. ಸಾವಿರಾರು ಜನ ಸಂತರು, ಕಣ್ಣಿಗೆ ಕಾಣದವರು, ಅದೃಶ್ಯರು. ಅದರಲ್ಲಿ ಕೂಡ ನಮ್ಮ ಮಾನಸ ಸರೋವರ, ಕೈಲಾಸ ಮತ್ತು ಚಾರಧಾಮಗಳಿಂದ ಸಾಕ್ಷಾತ್ ದೇವತೆಗಳ ಅದೊಂದು ಈ ಕೇಂದ್ರ ಅಂತ ಹೇಳ್ಬೋದು. ಹಿಮಾಲಯದಲ್ಲಿ ಇವತ್ತು ಕೂಡ 500 ವರ್ಷದವರು ನಮಗೆ ಸಂಪರ್ಕಿತರೆ 300 ವರ್ಷ, 400 ವರ್ಷ, 500 ವರ್ಷ. ನಿಮಗೆ ಪ್ರಶ್ನೆ ಮೀಡಿಯಾದವರಿಗೆ ಅಥವಾ ಎಲ್ಲ ಅನೇಕ ಜನರಿಗೆ ಇದೊಂದು ಪ್ರಶ್ನೆ ಆಗಿದೆ, ಜಟಿಲವಾದಂಥ ಪ್ರಶ್ನೆ. 500 ವರ್ಷದವಿರಲಿಕ್ಕೆ ಸಾಧ್ಯ ಇದೆಯಾ ಅಂತ. ನಮ್ಮ ಸಂಪರ್ಕದಲ್ಲಿ ಇರುವವರೇ ಕೂಡ ಶರೀರ ಬಿಟ್ಟು ಕರಡಿ ಆಗುವವರು, ಪಾರಿವಾಳ ಆಗುವವರು ಇಂಥವರು ಇದ್ದಾರೆ. ನೀವು ಬರೀ ನಮ್ಮ ಕಣ್ಣಿಗೆ ವಿಸಿಬಲ್ ಥಿಂಗ್ಸ್ ಆ್ಯಂಡ್ ಟ್ಯಾಂಜಿಬಲ್ ಥಿಂಗ್ಸಿನ ಬಗ್ಗೆ ನೀವು ಅಧ್ಯಯನ ಮಾಡಿದ್ರಿ. ಕಣ್ಣಿಗೆ ಕಾಣತಕ್ಕಂಥ ವಸ್ತುಗಳ ಬಗ್ಗೆ ಮತ್ತು ಕೈಗೆ ಹಿಡಿತಕ್ಕಂಥ ವಸ್ತುಗಳ ಬಗ್ಗೆ ನೀವು ಅಧ್ಯಯನ ಮಾಡಿದ್ರಿ. ನಮ್ಮ ಸನ್ಯಾಸಿಗಳ ಅಧ್ಯಯನ ಏನಿದೆ ಇದ್ದು ಕಣ್ಣಿಗೆ ಕಾಣುವಂಥದ್ದಲ್ಲ, ಕೈಗೆ ಸಿಗುವಂಥದ್ದಲ್ಲ, ಅದರ ಆಚೆ ನಮ್ಮ ಅಧ್ಯಯನ. ಅದರ ಪ್ರಕಾರವಾಗಿ ಇವತ್ತು ಹಿಮಾಲಯದಲ್ಲಿ ನಮ್ಮ ಸಂಪರ್ಕದಲ್ಲಿ ಇರುವವರು ಶರೀರವನ್ನು, ನಿಮಗೆ ಶರೀರ ದರ್ಶನ ಮಾಡುವಂಥ ಅವರಿಗೆ ಇಚ್ಛೆ ಇಲ್ಲದಿದ್ದರೆ ಕರಡಿ ಆಗ್ತಾರೆ ಅಥವಾ ಪಾರಿವಾಳ ಆಗ್ತಾರೆ. ಇದು ನಮ್ಮ ಸತೋಪಂತ್, ನಮ್ಮ ಬದರಿ ಆ ಕಡೆ ಚೈನಾದ ಬಾರ್ಡರ್ ಇರ್ಬೋದು, ನೇಪಾಳ ತಿಬ್ಬತ್ ಬಾರ್ಡರ್ ಇರ್ಬೋದು, ಈ ಕಡೆಯಲ್ಲಿ ಅವರು ಸಪ್ರೇಟ್ ಗುಹೆ ಮಾಡಿರ್ತಾರೆ. ಅವರ ಗುಹೆ ಮುಂದೆ ಅವರಿಗೆ ಬೇಕಾಗುವಷ್ಟು ಎಪ್ಪಲ್ ಹಣ್ಣು ಆಗ್ತದೆ. ಅವರ ಬದುಕಿಗೆ ಏನು ಬೇಕು ಅಂತ ಅವರೇ ಸೃಷ್ಟಿಸಿಕೊಂಡಂಥ ವ್ಯವಸ್ಥೆಗಳಿದೆ. ಆ ನಿಟ್ಟಿನಲ್ಲಿ ನಿಮಗೆ ಪ್ರಶ್ನೆ ಇರ್ಬೋದು ಬಹುತೇಕ ಜನಕ್ಕೆ, ಈ 500 ವರ್ಷ, 300 ವರ್ಷ, 1000 ವರ್ಷ ಬದುಕೋದು ಹೆಂಗೆ ಇರ್ತೇವೆ? ಈಗ ನೋಡಿ, ಒಂದು ಸಾಮಾನ್ಯ ನಾಯಿ ಅದೊಂದು 50 ಶ್ವಾಸ ತೆಗೆದು ಅದರ ಹಿನ್ನೆಲೆ ಎಕ್ಸೇಲ್, ಪ್ರತಿಯೊಂದು ನಮ್ಮ ಜೀವನ ಡಿಪೆಂಡ್ ಆಗೋದು ನಮ್ಮ ಶ್ವಾಸದ ಮೇಲೆ. ನಾಯಿ ಪಕ್ಕ ಶ್ವಾಸ ಬಿಡ್ತದೆ, ಆದ ಕಾರಣ ಪ್ರಾಣಶಕ್ತಿ ಬೇಗ ನಾಶ ಆಗ್ತದೆ. ಅದು 18-20 ವರ್ಷ ಸತ್ತೋಗ್ತದೆ. ಅದೇ ಥರ ಒಂದು ಕುದುರೆ 30-35 ಶ್ವಾಸ ತೆಗೊಳ್ತದೆ. ಅದೊಂದು 30 ವರ್ಷ 25 ವರ್ಷದಲ್ಲಿ ಅದರ ರೇಸಿಂದ ಅದನ್ನು ಡಿಬಾರ್ ಮಾಡಿ ತೆಗಿತಾರೆ. ಆಮೇಲೆ ನಿಮ್ಮ ಒಂದು ಎಲಿಫೆಂಟ್ ಬರ್ತದೆ. ಎಲಿಫೆಂಟಿಗೆ ಸುಮಾರು ಒಂದು 4 ಶ್ವಾಸ ಇರ್ಬೋದು, ಅದು ಒಂದು 100 ವರ್ಷ ಬದುಕ್ತದೆ. ಇನ್ನೊಂದು ನಾಗರಾವಿಗೆ 2 ಶ್ವಾಸ ಡೀಪ್ ರೀತಿ ಕೊಡ್ತದೆ, ಇನೇಲ್ ಆ್ಯಂಡ್ ಎಕ್ಸೇಲ್, ಅದು 800 ವರ್ಷ ಬದುಕಬಲ್ಲದು ವೇದಿಕ್ ಸೈನ್ಸ್ ಇರ್ತದೆ. ಮನುಷ್ಯರೆಲ್ಲ ಪ್ರತಿಯೊಬ್ಬ ಮನುಷ್ಯ ಕೂಡ ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ 16 ಶ್ವಾಸ ಪರ್ ಮಿನಿಟಿಗೆ ಇನ್ನೇಲ್ ಎಕ್ಸೇಲ್ ಮಾಡ್ತಾನೆ. ಈ ಇನ್ನೇಲ್ ಎಕ್ಸೇಲನ್ನು ಡಿಕ್ಲೈನ್ ಮಾಡೋದೇ ಯೋಗ. ಈಗ ನೀವೆಲ್ಲ ಯೋಗ ಮಾಡ್ತೀರಾ ಗುರುಗಳಂತ ಯಾವುದು ಅಂತ ಹೇಳಿದ್ರೆ, ತಲೆ ಕೆಳಗೆ ಕಾಲ ಮೇಲೆ ಕೈ ಕಾಲಲ್ಲ. ದಿಸ್ ಈಸ್ ಓನ್ಲಿ ಫಿಸಿಕಲ್ ಎಕ್ಸಸೈಸ್. ಇಟ್ ಹೆಲ್ಪ್ ಅಸ್ ಟು ಬಾಡಿ ಕಾಂಟ್ರಾಕ್ಷನ್ ಅಂದರೆ ಇದುಂಟಲ್ಲ, ಈ ಬಾಡಿಯನ್ನು ಉಬ್ಬುವುದು ಕುಗ್ಗುವಿಕೆ ಮಾಡೋದಕ್ಕೆ ನಮ್ಮ ಬಾಡಿ ಫಿಟ್ನೆಸ್ಗೆ ಮಾಡೋದು ನಿಜವಾದ ಯೋಗ ಅದಲ್ಲ. ನಿಜವಾದ ಯೋಗ ಆತ್ಮ ಮತ್ತು ಪರಮಾತ್ಮನ್ನು ಯುನೈಟಿಂಗ್ ಮಾಡ್ತಕ್ಕಂಥ ಒಂದು ಬ್ರಿಡ್ಜ್. ಅದಕ್ಕೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂಬ ಅಷ್ಟಾಂಗ ಯೋಗಗಳನ್ನ ಪೂರ್ತಿ ಸ್ವೀಕರಿಸಬೇಕು. ಒಬ್ಬ ವ್ಯಕ್ತಿ ಒಂದಷ್ಟು ತ್ಯಾಗದ ಮೂರ್ತಿ ಆಗಿರಬೇಕು. ಆ ಧ್ಯಾನವನ್ನು ಮಾಡುವಾಗ ನೋಡಿ, ಆಗಲೇ ಹೇಳಿದೆ ನಾನು, ಒಂದು ಟಾರ್ಟೈಸ್ ಅದು ಸಾಧಾರಣ ಒಂದು 4 ಶ್ವಾಸ ತೆಗೊಳ್ತದೆ, 400 ವರ್ಷ ಬದುಕಬಲ್ಲಂತೆ. ಆಮೆ, ಕಾಡಿನ ಆಮೆ, ನಂಗೆ ಗೊತ್ತಿಲ್ಲ. ನಾಗರಾವು 2 ಶ್ವಾಸ ತೆಗೊಳ್ತದೆ, 800 ವರ್ಷ ಬದುಕಬಲ್ಲುದು. ಅದೇ ಥರ ನಮ್ಮ ಸ್ಥಿತಿ ಕೂಡ ಹಾಗೆ. ನಾವು ಆಹಾರವನ್ನು ಕಡಿಮೆ ಮಾಡುತ್ತಾ ಹೋದಾಗ ಹಿಮಾಲಯದಲ್ಲಿ ಆಹಾರ ಇಲ್ಲದೆ ವಾಯುಭಕ್ಷಣೆಯಲ್ಲಿ ಬದುಕ್ತಾರೆ. ನಿಮಗೆ ನಂಬಿಕೆ ಸಾಧ್ಯ ಇದೆಯಾ? ಅಥವಾ ನಿಮ್ಮ ಬರೇ ಎಲೆಗಳನ್ನು ತಿಂದು ಬದುಕ್ತಾರೆ. ಇಲ್ಲಿ ತಿನ್ನತಕ್ಕಂಥ ಎಲೆ ಇಲ್ಲಿ ಏನೆಂದರೆ ಪೇರಳೆ ಇರ್ಬೋದು, ಅಶ್ವತ್ಥ ಇರ್ಬೋದು, ಅಥವಾ ನೇರಳೆ ಇರ್ಬೋದು, ಇಂಥ ಚಿಗುರುಗಳನ್ನು ತಿಂತಾರೆ, ಅವರಿಗೆ ಸಾಕಾಗ್ತದೆ. ಇನ್ನೂ ಕಡವಿ ಎತ್ತರದಲ್ಲಿ ಬರೀ ಸೂರ್ಯನ ನೋಡಿ ಗಾಯತ್ರಿಯನ್ನು ಮಾಡಿಕೊಂಡು
ಆ ವಾಯು ಭಕ್ಷಣೆಯಿಂದ ನಾವು ಬದುಕಬಹುದು. ಸೂರ್ಯನ ನೋಡ್ತಾ ಗಾಯತ್ರಿ ಮಾಡ್ತಾ ಇದ್ದೇವೆ, ಗಾಯತ್ರಿಯ ಮುಖಾಂತರ ದೀರ್ಘ ಶ್ವಾಸತೆ ಕೊಡ್ತೇವೆ, ತೆಗೆದುಕೊಂಡು ಅದನ್ನು 3 ಸಲ ಜಗಿಯುತ್ತೇವೆ. ಇದು ಸೇಮ್ ನಮ್ಮ ಹೇಗೆ ಆಹಾರವನ್ನು ತಿಂತೇವೆ ಅದೇ ಥರದ ಇಫೆಕ್ಟ್ ನಮ್ಮ ಶರೀರಕ್ಕೆ ಶಕ್ತಿಯನ್ನು ಕೊಡ್ತದೆ. ಆದರೆ ಮಾತ್ರ ನೀವು ಬಾಹ್ಯ ಲೋಕಕ್ಕೆ ಬರಬಾರ್ದು, ಅಲ್ಲಿ ಜನರ ಹತ್ರ ಮಾತಾಡಲಿಕ್ಕಿಲ್ಲ, ವ್ಯವಹಾರ ಮಾಡಲಿಕ್ಕಿಲ್ಲ. ನಾಳೆ ನಮ್ಮ ಅಲ್ಲಿ ಸ್ಪಂದನ, ಅಲ್ಲಿ ನಮ್ಮ ಮೀಡಿಯಾದಲ್ಲಿ ಏನಾಗ್ತದೆ, ನಮ್ಮ ಸ್ಟುಡಿಯೋದಲ್ಲಿ ಏನಾಗ್ತದೆ, ಎಷ್ಟು ಜನ ಇದನ್ನು ನೋಡಲಿಕ್ಕಿಲ್ಲ, ರಾಮಕ್ಷೇತ್ರದಲ್ಲಿ ಏನಾಗ್ತದೆ, ಅಯೋಧ್ಯೆಯಲ್ಲಿ ಏನಾಗ್ತದೆ, ಉತ್ತರಾಖಂಡ್ನಲ್ಲಿ ಏನಾಗ್ತದೆ, ನಾನು ಆಲೋಚನೆ ಮಾಡಲಿಕ್ಕಿಲ್ಲ. ನನ್ನ ಶ್ವಾಸ ಪೂರ್ತಿ ಇನೇಲ್ ಎಕ್ಸೇಲ್ ಡಿಕ್ಲೈನ್ ಆಗಿ 1ರಲ್ಲಿ ಇರ್ಬೋದು, 2ರಲ್ಲಿ ಇರ್ಬೋದು, ದೀರ್ಘ ಶ್ವಾಸ. ಏನೂ ಗೊತ್ತಿಲ್ಲ ನನಗೆ, ಶರೀರದ ಪ್ರಜ್ಞೆ ಇಲ್ಲ, ಆಗ ಡೈಜೆಷನ್ ಇಲ್ಲ, ಎಕ್ಸ್ಕ್ರೀಷನ್ ಇಲ್ಲ, ಆಗ ಐಡಲ್ ಆಗ್ತದೆ. ಇದಕ್ಕೆ ಮೆಡಿಕಲ್ ಸೈನ್ಸ್ನಲ್ಲಿ ಆನ್ಸರೇ ಇಲ್ಲ, ಯಾವುದೇ ಡಾಕ್ಟ್ರುಗಳು ಪ್ರಶ್ನೆ ಮಾಡೋದು ಆನ್ಸರೇ ಇಲ್ಲ. ಐಡಲ್ ಸ್ಟೇಜ್. ಪ್ರಾಣ ಅಪಾನ ಸಮಾನ ಉದಾನ ವ್ಯಾನಗಳೆಂಬ 5 ಮಂತ್ರಗಳನ್ನು, 5 ಪ್ರಾಣಗಳನ್ನು ನಾವು ಬಲ್ಲೆವು. ಅದರ ಆಚೆ ಇದೆ ಧನುಂಜಯ, ದೇವದತ್ತ, ಕ್ರಕರ, ಕೂರ್ಮ, ನಾಗ ಎಂಬ ಮತ್ತೆ 5 ಪ್ರಾಣಗಳಿದೆ. ಅಲ್ಲಿ ದೇವದತ್ತ ಮತ್ತು ಧನಂಜಯ ಎಂಬ ಪ್ರಾಣಗಳು ಸೂಕ್ಷ್ಮಾತಿ ಸೂಕ್ಷ್ಮ. ಆ ಇಡೀ ಶರೀರದಲ್ಲಿ ಪ್ರಾಣ ನಾಶ ಆದರೂ ಅದು ಮೈನ್ಯೂಟಾಗಿ ಮತ್ತೆ ಎದ್ದು ಬರ್ಬೋದು. ನಮ್ಮ ಋಷಿಗಳು ಎಷ್ಟೋ ಜನ ಒಂದು 5 ದಿನ 3 ದಿನ ಹೀಗೆ ಸಮಾಧಿಯಲ್ಲಿರ್ತಾರೆ. ಮೆಡಿಕಲ್ ಸೈನ್ಸ್ ಬಂದು ಹೇಳ್ತಾರೆ ನಿಮ್ಮ ಗುರುಗಳು ಸತ್ತು ಹೋದ್ರು ಅಂತೆ. ಆದರೆ ಮತ್ತೆ 3 ದಿವಸ ನಂತರ ಎದ್ದು ಬರ್ತದೆ, ಅದಕ್ಕೆ ಸಮಾಧಿ ಅಂತ ಹೇಳ್ತೇವೆ. ಆ ಸಮಾಧಿ ಸ್ಥಿತಿಯನ್ನು ನಾವು ಎಲ್ಲರೂ ಪಡೆಯಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಜಾತಿ ಮತ ಪಂಥ ಇದಿಲ್ಲ. ಊಟವನ್ನು ಕಮ್ಮಿ ಮಾಡ್ತಾ ಇರುವುದು, ನಮ್ಮ ಜಠರ ಶುದ್ಧ ಆಗಬೇಕು. ಜಠರ ಶುದ್ಧ ಆದಾಗ ಅಲ್ಲಿರುವಂಥ ವಾಯು ಶುದ್ಧ ಆಯಿತು. ವಾಯು ಶುದ್ಧ ಆಗ ನಮ್ಮ ಪ್ರಾಣಗಳು ಶುದ್ಧ ಆಯಿತು, ನಾಡಿ ಶುದ್ಧ ಆಯಿತು, ಮನಸ್ಸು ಶುದ್ಧ ಆಯಿತು, ಬುದ್ಧಿ ಶುದ್ಧ ಆಯಿತು. ಆ ಶುದ್ಧ ಬುದ್ಧಿಯಲ್ಲಿ ಭಗವಂತ ದರ್ಪಣದಲ್ಲಿ ಹೇಗೆ ಸೂರ್ಯ ಹೊಳಿತಾ ಇರ್ತಾನೆ ನೋಡಿ, ಅದೇ ಥರ ನಮ್ಮ ಶುದ್ಧ ಬುದ್ಧಿಯಲ್ಲಿ ಆ ಭಗವಂತನ ಪ್ರಭೆ ಬೆಳಕು, ಅದನ್ನು ಓಂಕಾರ ಅಂತ ಹೇಳ್ಬೋದು, ಪರಬ್ರಹ್ಮ ಅಂತ ಹೇಳ್ಬೋದು, ಅಥವಾ ಅಧ್ಯಾತ್ಮದ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಆ ಶಕ್ತಿಯೇ ಪರಮಾತ್ಮ. ಆಗ ನಿಮಗೆ ಪಿನಿಯಲ್ ಗ್ಲ್ಯಾಂಡ್ ಪೂರ್ತಿ ಆ್ಯಕ್ಟಿವೇಟ್ ಆಗ್ತದೆ. ಇಲ್ಲಿ ಏನು ನಡೀತಾ ಇದೆ, ಹಿಮಾಲಯದಲ್ಲಿ ಏನು ನಡೀತಾ ಇದೆ, ಜಪಾನ್ನಲ್ಲಿ, ಅಮೇರಿಕದಲ್ಲಿ ಏನು ನಡೀತಾ ಇದೆ, ನಿಮಗೆ ಕೂತಲ್ಲಿಗೆ ತಿಳಿಯಲಿಕ್ಕೆ ಆಗ್ತದೆ. ಇದಕ್ಕೆ ಬೇಕಾದ ನಮ್ಮ ಸ್ಯಾಕ್ರಿಫೈಸ್. ನಮ್ಮ ಬಾಡಿಯನ್ನೇ ಜನ್ರೇಟಿಂಗ್ ಕರೆಂಟಿನ ಟ್ರಾನ್ಸ್ಫಾರ್ಮರ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಮಾಡುವವರು ವಿರಳ ಆಗಿದ್ದಾರೆ, ಎಲ್ಲ ಹಿಮಾಲಯದ ತುದಿಯಲ್ಲಿದ್ದಾರೆ. ಈಗ ನೀವುಗಳೆಲ್ಲ ಇಡೀ ಲೋಕದ ಜನ ಒಂದು ಜಾತಿಗೆ ಸೀಮಿತವಾಗಿ, ಒಂದು ಪಂಥಕ್ಕೆ ಸೀಮಿತವಾಗಿ, ಅಥವಾ ಒಂದು ರಾಜಕೀಯಕ್ಕೆ ಸೀಮಿತವಾಗಿ, ಅಥವಾ ಯಾವುದೋ ಒಂದು ಆಮಿಷಕ್ಕೆ ಸಿಕ್ಕಿ ಈ ಲೋಕದಲ್ಲಿ ಏನೋ ಮಾಡುವುದರ ಬದಲು ಏನೋ ಮಾಡ್ತಾ ಇದ್ದೇವೆ. ಇನ್ನು ನಿಮ್ಮ ಕಾಲಾವಧಿಯಲ್ಲಿ ಈ ಕ್ಷೇತ್ರದ ಹಲವಾರು ಶಾಖೆಗಳನ್ನು ಸ್ಥಾಪಿಸಿದ್ರೆ, ಅದರಲ್ಲೂ ಹಿಮಾಲಯದಲ್ಲೂ ಒಂದು ಶಾಖೆ ಇದೆ ಅಂತ ತಿಳಿಯಿತು ಸ್ವಾಮೀಜಿ. ಆ ಶಾಖೆಗಳ ಬಗ್ಗೆ ಒಂದಷ್ಟು. ಜೈ ಶ್ರೀರಾಮ್. ಈ ಶಾಖೆಗಳನ್ನು ನೋಡಿ, ನಾವೆಲ್ಲ ಶ್ರೀಮಂತರಲ್ಲ, ದುಡ್ಡಿನ ಶ್ರೀಮಂತರಾದ, ಆದರೆ ಭಕ್ತರ ಶ್ರೀಮಂತರು. ಎಲ್ಲ ರಾಜ್ಯಗಳಲ್ಲಿ ನಮಗೆ ಬೇಕಷ್ಟು ಲಕ್ಷಾಂತರ ಭಕ್ತರಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ಬಿಟ್ಟು ಈ ಕಡೆಯಿಂದ ಹೋಗುವಾಗ ಬೆಳಗಾಂ, ನಾಸಿಕ್, ಸಾಂಗ್ಲಿ, ಪೂನಾ ಇರ್ಬೋದು, ಆ ಕಡೆ ಅಹಮದಾಬಾದ್, ಬರೋಡಾ ಇರ್ಬೋದು, ಉದಯ್ಪುರ, ಜೋಧ್ಪುರ, ಜೈಸಲ್ಮೇರ್, ಉತ್ತರಾಖಂಡ್, ಡೆಲ್ಲಿ, ಎಲ್ಲ ಈ ಕಡೆಯಲ್ಲಿ ಕೋಟ್ಯಾಂತರ ಭಕ್ತರಿದ್ದಾರೆ. ಅವರೆಲ್ಲ ನಮ್ಮ ಮಠದ ನಿಷ್ಠಾ ಶಿಷ್ಯವರ್ಗ. ಇಲ್ಲಿ ಭಟ್ಕಲ್ನಲ್ಲಿ ಮಾಂಕಾಳ ವೈದ್ಯ ಎಂಬ ಒಬ್ಬ ಮೀನುಗಾರ, ಅವರು ಬಂದು ಸುಮಾರು ಒಂದು 5-6 ಕೋಟಿದ್ದು ಒಂದು ಮಠವನ್ನು ನದಿ, ಒಂದು ಸಮುದ್ರ ಕಿನಾರಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಆಮೇಲೆ ಹರಿದ್ವಾರದಲ್ಲಿ ಒಬ್ಬ ಉದಯಪುರ, ಜೋಧ್ಪುರದ ಭಗವತಿ ಪ್ರಸಾದ್ ಬಿಹಾನಿ ಎಂಬವರು ಒಂದು 5 ಕೋಟಿ ಮಂದಿರ ಅವರೇ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಏನು ಹೇಳ್ತೇನೆ, ನಾವು ಇಂಪಾರ್ಷಲ್ ಆದಾಗ, ಕಾಮಿನಿ, ಕಾಂಚನ, ಕೀರ್ತಿ, ಈ 3ರಿಂದ ಮನುಷ್ಯ ಹೊರಗಿದ್ದಾಗ, ಕಾಮಿನಿ, ಕಾಂಚನ, ಕೀರ್ತಿ 3ರಿಂದ ಮನುಷ್ಯ ಹೊರಗಿರಬೇಕಂತ, ಆಗ ಸಾಕ್ಷಾತ್ ದೇವತೆಗಳು ನಮ್ಮ ಕೆಲಸವನ್ನು ಮಾಡ್ತಾರಂತೆ. ಇದು ಎಲ್ಲರಿಗೂ ಸಾಧ್ಯ. ಆದರೆ ನಾವೆಲ್ಲ ಬಂಧಿತರಾಗಿದ್ದೇವೆ. ನನ್ನ ಮಠ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಶಿಷ್ಯರು, ಹೀಗೆ ಬೇರೆ ಬೇರೆ ವಿಧದಿಂದ ಮನುಷ್ಯ ಈ ಮಾಯೆಯಲ್ಲಿ ಬಂಧಿತನಾಗಿದ್ದಾನೆ. ಯಾವ ಮನುಷ್ಯ ಮಾಯೆಯನ್ನು ದಾಟಿ ಬರ್ತಾನ, ಮಾಯೆಯನ್ನು ಛೇದಿಸಿ ಹೊರಗೆ ಬರ್ತಾನ, ಆಗ ದೇವತೆಗಳು ಅವನ ದಾಸರಾಗಿ ಸೇವೆಯನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರಂತೆ. ಈಗ ಉಡುಪಿಯಲ್ಲಿ ಸುಮಾರು 25 ಎಕರೆಯಲ್ಲಿ ಈಗಾಗಲೇ ITI ಮಾಡಿದ್ದೇವೆ, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್. ಈಗ ನಾಡ್ದೊಂದು MRS ಅಂತೆ, ಇದೇ ನಾಡ್ದು ನಮ್ಮ 23ನೇ ತಾರೀಕು ಓಪನ್ ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಮಿನಿಸ್ಟ್ರಿಗಳೆಲ್ಲ ಬರ್ತಾ ಇದ್ದಾರೆ. ಅದರ ತನ್ಮಧ್ಯೆ ಮತ್ತು ಆಟೋಮೊಬೈಲ್ ಮತ್ತು ಫ್ಯಾಷನ್ ಡಿಸೈನ್ ಇಂಥ ಕೋರ್ಸ್ಗಳನ್ನ ಮಾಡ್ತಾಯಿದ್ದೆ. ಎಲ್ಲ ಮಕ್ಕಳಿಗೆ ಅಲ್ಲಿ ಕೂಡ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದೇನೆ. ಬರೀ ಅವರಿಗೆ ಎಕ್ಸಾಮ್ ಫೀಸ್ ಅಂತ ಸ್ವಲ್ಪ ನಾಮಿನಲ್ ಫೀಸ್ ಕೊಡ್ತಾ ಇದ್ದೇವೆ. ಆಮೇಲೆ ಭಟ್ಕಳದಲ್ಲಿ ಇನ್ನೊಂದು ರಾಮಾನುಜಾಚಾರ್ಯರು ಕಟ್ಟಿದ 800 ವರ್ಷದ ಒಂದು ಮಠ ಇದೆ, ಅದು ಕೂಡ ನಮ್ಮ ಸುಪರ್ಜಲ್ಲಿದೆ. ಆಮೇಲೆ ಅದರ ಆಚೆ ಹೊನ್ನಾವರದಲ್ಲಿ ಕೂಡ ನಾವೊಂದು ಜಾಗ ಮಾಡಿದ್ದೇವೆ, ಒಂದು 3 ಎಕರೆ. ಇನ್ನು ಮುಂದಕ್ಕೆ ಅಯೋಧ್ಯೆ, ವಾರಣಾಸಿ, ತಿರುಪತಿ ಈ ಕಡೆ ಕೂಡ ಮಠ ಮಾಡಿ ಅಲ್ಲಿ ನಮ್ಮ ಜನರಿಗೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಎಂಬ ತಾರಕ ಮಂತ್ರ, ಇದು ರಾಮನ ಮಂತ್ರ. ರಾಮನಿಗೆ ಜಾತಿ ಮತ ಪಂಥ ಭೇದ ಇಲ್ಲ. ಆ ಗುಡ್ಡೆಕಾಡಿನ ಅಮ್ಮ ಶಬರಿ ಕಚ್ಚಿ ತಿಂದಂಥ ಗುಡ್ಡೆಕಾಡಿನವಳು, ಬ್ಯಾಕ್ವರ್ಡ್ಸ್, ತುಂಬ ಕೆಳ ಜಾತಿಯವಳು. ಅವನಿಗೆ ಜಾತಿಯೇ ಗೊತ್ತಿಲ್ಲ ಪರಮಾತ್ಮನಿಗೆ ನಮ್ಮ ಹಾಗೆ. ಅದನ್ನು ತಿಂದುಬಿಟ್ಟಂತೆ. ಅಲ್ಲಿ ಒಬ್ಬ ಗುವ ಇದ್ದಂತೆ, ಕೆಲವರೆಗೂ ದೋಣಿ ನಡೆಸುವವ. ಅವರನ್ನು ಹೇಳಿದಾಗ ಅಪ್ಪೆ ಹಿಡ್ಕೊಂಡಂತೆ, ನಿನ್ನ ಕೆಲಸ ನನ್ನ ಕೆಲಸ ಒಂದೇ ಅಂತ ಅವ ಹೇಳಿದಂತೆ. ನಾನು ಜನರನ್ನು ದಾಟಿಸ್ತೇನೆ ನದಿಯಿಂದ, ನೀನು ಲೋಕ ಕಲ್ಯಾಣಕ್ಕೆ ಜನರನ್ನು ಕಷ್ಟದಿಂದ ದಾರಿಸಿ ಮೋಕ್ಷದ ಕಡೆಗೆ ನಡೆಸ್ತೀ ರಾಮ ಅಂತ ಅಪ್ಪಿ ಹಿಡ್ಕೊಂಡಂತೆ. ಮುಂದೆ ಹೋದಾಗ ಕರಡಿಗಳಿರ್ಬೋದು, ಮಂಗಗಳಿರ್ಬೋದು, ಆಮೇಲೆ ದೊಡ್ಡ ಪಕ್ಷಿ ಇರ್ಬೋದು. ಪಕ್ಷಿಗೂ ಕೂಡ ನಮಸ್ಕಾರ ಮಾಡ್ತಾನೆ, ಗರುಡನಿಗೆ ಅಂದರೆ ಸಂಪಾತಿಗೆ.
ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಆ ರಾಮನ ಅವತಾರದಲ್ಲಿ ಎಲ್ಲ ಆತ್ಮಗಳು ತನ್ನ ಆತ್ಮ ಅಂತ ಕಂಡಂಥ ತತ್ವ ಅಂತೆ. ಆ ಚಿಂತನೆಯಿಂದ ನಮ್ಮ ಎಲ್ಲ ಶಾಖಾ ಮಠಗಳಲ್ಲಿ ಜನರಿಗೆ ಮೌಲ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಹಾಕುವೆಂಬ ಚಿಂತನೆ ನಡೆಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಹೋಗಿ ನಮ್ಮ ಉದ್ದೇಶ ಭಾರತದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಗುರುಕುಲ ಆಗಬೇಕು. ಗುರುಕುಲ ಅಂದ ಕೂಡಲೇ ನಮಗೆ ಆಶ್ಚರ್ಯವಾಗ್ತದೆ, ನಗು ಬರ್ತದೆ. ಸನಾತನ ಧರ್ಮ, ಹಿಂದೂ ಧರ್ಮ ಅಥವಾ ಭಗವದ್ಗೀತೆ ಅಂತೇಳಿ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಮಾಡಲಿಕ್ಕೆ ಒಂದು ವರ್ಗ ನೋಡ್ತಾ ಇದ್ದಾರೆ. ನಮ್ಮದೇ ಸಹೋದರರು, ಇದು ಸರಿಯಲ್ಲ ಅಂತ ಹೇಳೋದು. ಪಕ್ಷಗಳಲ್ಲಿ ಯಾವುದೇ ಪಕ್ಷದಲ್ಲಿ ನೀವು ಕೆಲಸ ಮಾಡಿ ಅಡ್ಡಿ ಇಲ್ಲ. ಎಲ್ಲ ಪಕ್ಷಗಳ ಉದ್ದೇಶ ಟು ಕಾನ್ಸ್ಟಿಟ್ಯೂಟ್ ಎ ವೆಲ್ಫೇರ್ ಸ್ಟೇಟ್, ಸುಖಿ ಸಮಾಜದ ನಿರ್ಮಾಣಕ್ಕೆ ಈ ದೇಶದಲ್ಲಿ ಎಲ್ಲ ಪಕ್ಷಗಳು ನಿರ್ಮಾಣ ಆಗಿದೆ. ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಂತೆ ಆ ಪಕ್ಷಗಳು ಸರಿ ಇಲ್ಲ ಅಂತೇಳಿ ಎಲ್ಲ ಪಕ್ಷಗಳು ದೇಶದಲ್ಲಿ ಸುಖಿ ಸಮಾಜ ನಿರ್ಮಾಣಕ್ಕೆ ಹುಟ್ಟಿಕೊಂಡಿವೆ. ಆದರೆ ಯಾವುದೋ ಒಬ್ಬ ವ್ಯಕ್ತಿ ಆಳಬಹುದು. ಹಾಗೆ ಸನಾತನ ಧರ್ಮ ಎಂಬುದು ಕೋಟ್ಯಾಂತರ ವರ್ಷ ಇತಿಹಾಸ ಇರುವಂಥದ್ದು. ಹೇಗೆ ಭೂಮಿ ಸೂರ್ಯಚಂದ್ರಾದರೂ ಹೇಗೆ ಸತ್ಯವೋ ಈ ಧರ್ಮ ಕೂಡ ಹಾಗೆ ಅಂತೆ. ಅಲ್ಲಿ ಯಾರಿಗೂ ಭೇದಭಾವವನ್ನು ಕಲ್ಪಿಸಿ ಇಲ್ಲ. ಆ ನಿಟ್ಟಿನಲ್ಲಿ ಒಂದೊಮ್ಮೆಗೆ ಸಾವಿರಾರು ವರ್ಷದ ಹಿಂದೆ ಭಾರತದಲ್ಲಿ ಯಾವ ರೀತಿಯ ಗುರುಕುಲ ಮಾದರಿ ವಿದ್ಯೆ ಇತ್ತು ನೋಡಿ, ಅಂದರೆ ಗುರುಕುಲಗಳು. ಅಲ್ಲಿ ಸನ್ಯಾಸಿಗಳೇ ಪಾಠ ಮಾಡ್ತೀವಿ, ಅವರಿಗೆ ಯಾವುದೇ ಸ್ವಾರ್ಥ ಇರಲಿಲ್ಲ. ಈಗ ನಾವು ನೋಡ್ತೇವೆ, ಒಂದು ಒಳ್ಳೆಯ ಶಾಲೆ ಮಾಡಿದರೆ 1 ಲಕ್ಷ 2 ಲಕ್ಷ 5 ಲಕ್ಷ ಫೀಸ್ ಬಂದರೆ ಒಳ್ಳೆಯ ಶಾಲೆ ಅಂತ ನೀವೇ ಹೇಳ್ತೀರಿ ಪೇರೆಂಟ್ಗಳೇ. ನಮ್ಮ ಶಾಲೆಯಲ್ಲಿ ಫೀಸ್ ಇಲ್ಲ ಅಂತ ಹೇಳಿದ್ರೆ ಈ ಶಾಲೆಯ ಸ್ಟ್ಯಾಂಡರ್ಡ್ ಸರಿ ಇಲ್ವಾ ಅಂತ ನಿಮಗೆ ಡೌಟ್ ಆಗ್ತದೆ. ಆ ನಿಟ್ಟಿನಲ್ಲಿ ಮತ್ತೆ ಗುರುಕುಲಗಳು ಬರಬೇಕು. ಈಗ ರೀತಿಯಂಥ ಮೆಕಾಲೆ ಶಿಕ್ಷಣವನ್ನು ಮತ್ತೆ ತೊಳೆಯಬೇಕು ಅಂತ ಹೇಳೋದು. ಆಗ ನೀವು ಸ್ವಾಮಿಗಳು ಯಾವುದೋ ಒಂದು ಪಕ್ಷಕ್ಕೆ ಸಂಬಂಧಕ್ಕೆ ಮಾತಾಡ್ತೀರಿ, ನಿಮಗೆ ಡೌಟ್ ಆಗ್ತದೆ. ನೋಡಿ, ಮೆಕಾಲೆ ಶಿಕ್ಷಣ ಏನು ಹೇಳ್ತಾರೆ ಅಂದರೆ, ಮೆಕಾಲೆ ಅಪ್ಪನಿಗೆ ಹೇಳಿದ್ದ ಅವತ್ತು, ಅವ ಹೇಳಿದ ಇಂಡಿಯನ್ ಶಿಕ್ಷಣ, ಭಾರತೀಯ ಶಿಕ್ಷಣ ಎಲ್ಲಿವರೆಗೆ ಭಾರತದಲ್ಲಿ ಉಂಟು ಅಲ್ಲಿವರೆಗೆ ಭಾರತವನ್ನು ಅಲ್ಲಾಡಿಸಲಿಕ್ಕೆ ಆಗುವುದಿಲ್ಲ ಅಂತ ಮೆಕಾಲೆ ಪತ್ರ ಬರೆದಿದ್ದಂತೆ ಅಪ್ಪನಿಗೆ. ಆ ಶಿಕ್ಷಣವನ್ನೇ ಉಲ್ಟಾ ಮಾಡು ಅಂತ ಹೇಳಿದಂತೆ. ಅದರ ಪ್ರಕಾರ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗುರುಗಳನ್ನು ನಾಶ ಮಾಡಿದ್ರು ಇಂಗ್ಲೀಷರು. ಅವ್ರದ್ದೇ ಆದಂಥ ನಿಮಗೆ ಆಸೆ ಹುಟ್ಟಿಸಿರು, ನಿಮ್ಮನ್ನು IAS ಮಾಡ್ಬೋದು, IPS ಮಾಡ್ಬೋದು, ಇಂಗ್ಲೀಷ್ ಎಲ್ಲ ಕಲ್ತಾರೆ. ನಮಗೂ ಆಸೆ ಬಂತು, ನಮಗೆ ಬಾ ಇಂಗ್ಲೀಷ್ ಮಾತಾಡೋದಂತೆ ತುಂಬ ಖುಷಿ. ಇಂಗ್ಲೀಷ್ ಮಾತಾಡಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ಭಾರತೀಯ ಸನಾತನ ಧರ್ಮದ ಪರಂಪರೆಗಳನ್ನು ನಿಮ್ಮ ಮೈಗೂಡಿಸಿಕೊಳ್ಳಿ ಅಂತ ಹೇಳೋದು. ಈಗ ನಮ್ಮಲ್ಲಿ ಇರ್ತದೆ ನೋಡುವಾಗ ಇಂಡಿಯನ್ ಬಾಡಿ, ಆದರೆ ಎಂಟೈರ್ ನಮ್ಮ ಎಲ್ಲ ಒಳಗಿನ ನೇಚರ್ಸ್ ಎಲ್ಲ ಫಾರಿನ್ ಕಲ್ಚರ್ ಆಗಿದೆ. ಅದು ಸರಿಯಲ್ಲ. ಇಂಡಿಯನ್ಸಿನ ಇಂಗ್ಲೀಷಿನ ಎಲ್ಲ ಸ್ಕಿಲ್ಗಳನ್ನು ತಗೊಳ್ಳುವ, ಅವರ ಭಾಷೆಗಳನ್ನು ತಗೊಳ್ಳುವ ತಪ್ಪಲ್ಲ. ಆದರೆ ನಮಗೆ ಭಾರತೀಯತೆಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳೋದು. ಭಾರತೀಯತೆಯಿಂದ ಇಲ್ಲಿರ್ತಕ್ಕಂಥ ಎಲ್ಲರೂ ಸಮಾನರಂತೆ. ನಮ್ಮ ದೇಶದ ಸಂವಿಧಾನದ 14ನೇ ಕಾಲಮ್ ಏನಿರ್ತದೆ, ಇಕ್ವಾಲಿಟಿ ಬಿಫೋರ್ ಲಾ ಅಂತ ಇರ್ತದೆ. ಈ ದೇಶದ ಸಂವಿಧಾನದ 15ನೇ ಕಾಲಮ್ ಏನಿರ್ತದೆ, ದರ್ ಈಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್, ರೇಸ್, ರಿಲಿಜಿಯನ್ ಆ್ಯಂಡ್ ಕಮ್ಯುನಿಟಿ ಅಂತ ಇರ್ತದೆ. ಯಾವುದೇ ಜಾತಿ, ಮತ, ಪಂಥದ ಆಧಾರದಲ್ಲಿ ಅವರನ್ನು ಭೇದ ಮಾಡಬೇಡಿ ಅಂತ ಇರ್ತದೆ. ಅದಕ್ಕಾಗಿ ಇಲ್ಲಿ ರಿಸರ್ವೇಷನ್ ತಂದರು. ನಮಗೆಲ್ಲ ರಿಸರ್ವೇಷನ್ನ ಬಗ್ಗೆ ತುಂಬ ಆಸಕ್ತಿ ಇದೆ. ರಿಸರ್ವೇಷನ್ ಯಾಕೆ ಮಾಡಿದ್ರು? ಸಂವಿಧಾನ ಮಾಡುವಾಗ ತಾರತಮ್ಯ ಬಂತು. ಕೆಲವೇ ಉಳ್ಳವರು ಬುದ್ಧಿವಂತರು ಮೇಲೆ ಹೋಗ್ತಿದ್ದರು. ಆಗ ಅಂಬೇಡ್ಕರ್ಗೆ ಕಂಡಿತ್ತು. ಅಂಬೇಡ್ಕರ್ ಒಬ್ಬ ಅದ್ಭುತ ವ್ಯಕ್ತಿ, ಮಹಾತ್ಮ ಗಾಂಧಿ ಹಾಗೆ. ಇಲ್ಲಿ ಸಮಾನತೆಯನ್ನು ತರಬೇಕಂತ ರಿಸರ್ವೇಷನ್ ತಂದರು. ಆದರೆ ಇವತ್ತು ರಿಸರ್ವೇಷನ್ ದಿಕ್ಕು ತಪ್ತಾ ಇದೆ. ರಿಸರ್ವೇಷನ್ ಯಾವುದೇ ಉಳ್ಳವರ ಕಡೆಗೆ ಮಾಡ್ತಾ ಇದೆ, ಯಾವುದೇ ಹೆಚ್ಚೆಚ್ಚು ಪ್ರಬಲರಿದ್ದಾರೆ ಅವರ ಕಡೆಗೆ ಹೋಗ್ತಾ ಇದೆ. ಅದಕ್ಕೆ ರಿಸರ್ವೇಷನ್ನು ಕೂಡ ಅದು ಜ್ಞಾನಿಗಳಿಂದ ಹಂಚಲ್ಪಡಬೇಕು ಅಂತ ಹೇಳ್ತೇವೆ ನಾವು. ಸರಿ ಗುರುಜಿ, ಇಷ್ಟೊತ್ತು ನೀವು ತನ್ನ ಅತಿ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ನಮ್ಗೆ ಕೊಟ್ರಿ. ತಮ್ಮ ಸಮಯಕ್ಕೆ ಹಾಗೂ ತಮ್ಮ ಎಲ್ಲ ಮಾತುಗಳಿಗೂ ತುಂಬ ಧನ್ಯವಾದಗಳು ಗುರುಜಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿದ್ರಲ್ವ ವೀಕ್ಷಕರೇ, ಸ್ವಾಮೀಜಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹಾಗೂ ಈ ಸ್ಥಳದ ಮಹಿಮೆಯ ಬಗ್ಗೆನೂ ನಾವು ತಿಳ್ಕೊಂಡ್ವಿ. ಇಲ್ಲಿಯ ವಿಶೇಷತೆ ಬಗ್ಗೆ, ಇಲ್ಲಿಯ ಶಾಲೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ. प्रियवासिनि हासरते शिखरि शिरोमणि तुङ्ग हिमालय शृङ्ग निजालय मध्यगते।